ಮನಸ್ಸಿಗೆ ಸಂತೋಷ ಆಗುವಲ್ಲಿವರೆಗೆ ಕಚ್ಚುತ್ತಾ ಇರು. ಬೆಂಕಿಯ ಕೆನ್ನಾಲಿಗೆಯಲ್ಲಿ ಉರಿದು ಹೋಗುತ್ತಿದ್ದಂತ ನಿನ್ನನ್ನು ಕಾಪಾಡುವುದಕ್ಕೆ ಬಂದಂತ ನನ್ನನ್ನು ಈ ರೀತಿ ಮಾಡಿ ಹಾಕಿದೆಯಲ್ಲ. ನನ್ನ ಹೆಸರಲ್ಲಿ ಕುಳಿತು ನೆತ್ತಿಗೆ ಕಚ್ಚಿ ಈ ರೀತಿ ಮಾಡಿ ಹಾಕಿದೆ. ಈಗಲ್ಲ ನೀನು ಕಚ್ಚಬೇಕಾಗಿತ್ತು. ಆವತ್ತು ಪುಷ್ಕರ ಬಂದಾಗ ನೀನು ಕಚ್ಚಬಹುದಿತ್ತು, ಆಗಲೂ ಕಚ್ಚಲಿಲ್ಲ. ಯುದ್ಧವನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದೆವು, ಆಗ ಕಚ್ಚಬಹುದಿತ್ತು, ಆದರೂ ಆಗ ಕಚ್ಚಲಿಲ್ಲ. ಹೆಂಡತಿಯ ಮಕ್ಕಳನ್ನು ಕಳುಹಿಸಿದಾಗ ಕಚ್ಚಬಹುದಿತ್ತು, ಆಗಲೂ ಕಚ್ಚಲಿಲ್ಲ. ಆದರೆ ಈಗ ಕಚ್ಚಿದ್ದೀಯಲ್ಲ, ಈಗ ನಿನಗೆ ಸಂತೋಷ ಆಗಿರಬೇಕಲ್ವೇ? ನೀನು ನಿನ್ನ ಜಾತಿ ಬುದ್ಧಿಯನ್ನು ತೋರಿಸಿಕೊಟ್ಟೆ, ಆದರೆ ನೀನು ಬರೇ ಕಾರ್ಕೋಟಕ ಅಲ್ಲ, ವರ ಕಾರ್ಕೋಟಕ ಅದೇ. ಹೇಗೆ ನನಗೆ ವರ ಅದೇ ಇಲ್ಲಂತಾದ್ರೆ ಈ ರೀತಿಯಲ್ಲಿ ನಾನು ಮುಂದೆ ಹೋಗುತ್ತೆ ಅಂತ ಆದ್ರೆ ಯಾರಾದ್ರೂ ನನ್ನನ್ನು ಪರಿಚಯ ಹಿಡಿದು ಹೇಳಲಿಕ್ಕಿಲ್ಲವೇ? ಅದು ಯಾರು? ನಳ ಮಹಾರಾಜ ಹೀಗೆ ಮಾಡಿದವನು ಎಂಬುದಾಗಿ ಹೇಳ್ತಾ ಲೋಕದಲ್ಲೆಲ್ಲ ನನ್ನನ್ನು ಅಪಹಾಸ್ಯಕ್ಕೆ ಮಾಡ್ತಾ ಇತ್ತು. ಆದ್ರೆ ನನ್ನನ್ನು ಒಮ್ಮೆ ನಾನು ಪರೀಕ್ಷಿಸಿದ್ರೆ ಹೇಗಿದ್ದೇನೆ? ಪ್ರಪಂಚದಲ್ಲಿ ಅತಿ ಸುಂದರ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರನಾಗಿದ್ದವು. ಆದರೆ ಇದೀಗ ಆ ಸುಂದರ ರೂಪ ಹೋಗಿ ವಿಕಾರ ರೂಪವನ್ನು ತಾಳಿದ್ದೇನೆ. ಗೂನು ಬೆನ್ನು, ಡೊಳ್ಳು ಹೊಟ್ಟೆ, ಮರ್ತಿದಂತಹ ಕೈಕಾಲುಗಳು, ಈ ಮುಖವನ್ನು ಕಂಡಾಗ ಆ ಸುಂದರ ರೂಪದಲ್ಲಿ ಈ ವಿಕಾರ ರೂಪದಲ್ಲಿ ಆದರೂ ನನಗಿದು ವರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ರು ತಪ್ಪಾಗಿರಕ್ಕಿಲ್ಲ. ಎಲ್ಲಿ ಹೋದ್ರೂ ಕೂಡ ನನ್ನನ್ನು ಯಾರು ಕೂಡ ಪರಿಚಯ ಹೇಳುವ ಹಾಗಿಲ್ಲ, ಇವನೇ ನಳ ಎಂಬುದಾಗಿ. ಆದ್ದರಿಂದ ಇಲ್ಲಿ ಇದ್ರೆ ಆಗ್ತದೆ, ಎಲ್ಲಾದ್ರೂ ಒಂದು ನೆಲೆ ಕಂಡುಕೊಳ್ಬೇಕಲ್ಲವೇ? ಎಲ್ಲೆಲ್ಲಿ ಹೋಗಿ ಆದಿತ್ಯ ಚಕ್ರವರ್ತಿಯ ಪೀಠಕ್ಕೆ, ಆ ಸ್ಥಾನಕ್ಕೆ ಒಂದು ಘನತೆ ಅಂತ ಹೇಳಿ. ಆದ್ರೆ ಆಶ್ರಯ ಸಿಗ್ಬೇಕಾದ್ರೆ ಒಂದು ಸ್ಥಾನ ಇದೆ, ಒಂದು ಜಾಗ ಇದೆ, ಅಯೋಧ್ಯ. ಅಲ್ಲಿಗೆ ಹೋಗ್ತೇನೆ.
ನೀನೇ ಸಂರಕ್ಷಣೆ ಮಾಡು ತಂದೆ. ಗಣ್ಯವೂ ಮಾನ್ಯವೂ ಆದ ವಂಶದಲ್ಲಿ ಸಂಜನಿಸಿದಂತ ವ್ಯಕ್ತಿಯ ಮೇಲೆ ಆ ವಂಶದ ಧವಳ ಕೀರ್ತಿಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡೆದುಕೊಳ್ಳುವ ಹೊಣೆ ಹುಟ್ಟಿನೊಂದಿಗೆ ಹೇರಲ್ಪಡುತ್ತದೆ. ಕರ್ತವ್ಯದ ಆದರ್ಶವನ್ನು, ನೀತಿ ನಿಯಮದ ಪಾಠವನ್ನು ಜೀವಕೋಟಿಗಳ ಮುಂದಿಟ್ಟಂತಹ ಭಗವಾನ್ ಸೂರ್ಯನಾರಾಯಣನ ವಂಶವಾಹಿನಿಯಲ್ಲಿ ಅದೆಷ್ಟೋ ಧೀರೋದಾತರು ಪುಣ್ಯವಂತರು ಆಗಿ ಹೋಗಿದ್ದಾರೆ. ಅಂತ ಅವರು ಆರ್ಜಿಸಿ ಕೀರ್ತಿಯನ್ನು ಸ್ಥಿರವಾಗಿ ಉಳಿಸಿ ಹೋಗಿದ್ದಾರೆ. ಅಂತವರಿಂದ ತೊಡಗಿ ಆ ಕೀರ್ತಿಯ ಪ್ರವಾಹ ಏನಿದೆಯೋ ಅದು ನನ್ನಲ್ಲಿಯವರೆಗೂ ಹರಿದು ಬಂದಿದೆ. ರಾಜ ಋತುಪರ್ಣ ಅಧಿಪತಿ, ಅಯೋಧ್ಯೆಗೆ ಅಧಿಪತಿಯಾಗಿ ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾಗಿ ನಳ ಭೂಪತಿಯ ಸಾಮಂತರಾಜರಾಗಿ ಆಳ್ವಿಕೆ ಮಾಡುತ್ತಾ ಬರುತ್ತಾ ಇದ್ದೇನೆ. ನನ್ನ ಈ ಅಯೋಧ್ಯ ದೇಶದಲ್ಲಿ ಯಾವುದೇ ಕ್ಷಾಮ ಡಾಂಬರ ಇಲ್ಲ. ರಾಜಕೀಯವಾಗಿ ಸುಕ್ಷೇಮ ನನ್ನನ್ನು ನೋಡುವುದಕ್ಕಾಗಿ ಯಾರು ಬಂದಿದ್ದಾರಂತೆ ಎಂಬ ಪರಿವೇ ನನಗಿಲ್ಲದಾಗಿ ಹೋಯಿತಲ್ಲ. ಯಾರೋ ಒಬ್ಬ ನನ್ನ ಸಂದರ್ಶನಕ್ಕಾಗಿ ಕಾಯುತ್ತಾ ಇದ್ದಾನೆ. ಭಟರು ಬಂದಾಡಿದರು, ಒಡ ಬಿಡುವಂತೆ ಅಪ್ಪಣ ಮಾಡಿದೆ. ಇಂಥ ಮಾನವನು ಪ್ರಪಂಚದಲ್ಲಿ ಇಂತಹ ಮಾನವರಿದ್ದಾರೆ. ವಿರೂಪವುಳ್ಳವರು, ಕುರೂಪಿಗಳು ಪ್ರಪಂಚದಲ್ಲಿ ಇರುವುದೇನು ಹೆಚ್ಚಲ್ಲ, ಸ್ವಾಭಾವಿಕ. ಆದರೆ ಇಂತಹ ವಿರೂಪವು ಕುರೂಪವೂ ಇದೆಯೇ? ವಿರೂಪಕ್ಕೊಂದು ಅರ್ಥವನ್ನು ಕೆಲವರು ಕಲ್ಪಿಸಿದ್ದಾರೆ. ಅರ್ಥಾಂಗಗಳಲ್ಲಿ ವಕ್ರತೆ ಇದೆ ಎಂಬುದನ್ನು ಕೇಳಿ ತಿಳಿದಿದ್ದೇನೆ. ಆದರೆ ಇದು ಹಾಗಲ್ಲ. ತನ್ನ ರೋಮಗಳಲ್ಲಿಯೂ ಕೂಡ ವಿಕಾರತೆ, ವಕ್ರತೆ, ಅಡ್ಡ ಮೋರೆಯ, ಕಿಟ್ಟ ದೇಹದ, ಗೂನು ಬೆನ್ನಿನ, ಕೀಲು ಕಟ್ಟಿದ ಕೈಕಾಲುಗಳು, ಕುರುಚಲು ಗಡ್ಡ. ಇವನ ಮುಖದಲ್ಲಿ, ಕಣ್ಣಲ್ಲಿ ಯಾವುದೂ ಅರ್ಥವಾಗುವುದಿಲ್ಲ. ಯಾರಿಗಾಗಿರಬಹುದು ಹೇಳುವುದನ್ನು ಕೇಳಿದ್ದೇನೆ. ಪ್ರಪಂಚದಲ್ಲಿ ಸತ್ಯಾತ್ಮರು ಯಾರು, ಧರ್ಮಾತ್ಮರು ಯಾರು ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ದೇವತೆಗಳು, ಗಂಧರ್ವರು ನಾನಾ ರೂಪದಿಂದ ಬರುತ್ತಾರೆ ಎಂಬುದಾಗಿ. ಹಾಗಾದರೆ ಅವರು ನನ್ನದಾಗಿರುವಂತಹ ಚಾರಿತ್ರೆಯಲ್ಲೇ ಯಾವುದೇ ಕುಂದು ಕೊರತೆಯನ್ನು ದೇವತೆಗಳಿಗೂ ಕೂಡ ಕಂಡು ಹುಡುಕುವುದಕ್ಕೆ ಅಸಾಧ್ಯ. ಅಂತಿರುವಾಗ ಅವರು ಬರುವುದಕ್ಕೆ ಸಾಧ್ಯ. ಹಾಗಾದರೆ ಯಾರಿರಬಹುದು? ಯಾರೇ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಇಲ್ಲಿದ್ದಾನಲ್ಲ, ಅವನನ್ನೇ ಕರಿತೀವೋ? ಅಯ್ಯೋ,
ಪರಿಚಿತನೇ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯ, ನಿನ್ನ ಈ ಸ್ಥಿತಿಯನ್ನು, ನಿನ್ನ ಗತಿಯನ್ನು, ಈ ರೂಪವನ್ನು ನೋಡಿ ಹಾಸ್ಯ ಮಾಡಿದ್ದು ಅಂತ ಭಾವಿಸಬೇಡ. ನೋಡದೆ ಇರುವಂತಹ ಒಂದು ವ್ಯಕ್ತಿಯನ್ನು, ಒಂದು ಅದ್ಭುತವನ್ನು, ಒಂದು ವಿಕಾರತ್ವವನ್ನು ಕಂಡಾಗ ತುಟಿ ಮೀರಿ ನನಗೆ ಉಕ್ಕಿ ಬಂದು ಹೋಯಿತು. ಅಯ್ಯ, ನಿನ್ನನ್ನು ನೋಡಿದ ಆಶ್ಚರ್ಯವಾಗುತ್ತಾ ಇದೆ. ಅಂಗಾಂಗಗಳು ಕೂಡ ವಿಕಾರತೆಯನ್ನೇ ತೋರಿಸುತ್ತಾ ಇದೆ. ಆದರೆ ಇದುವರೆಗೆ ನಿನ್ನನ್ನು ನೋಡಿದವನು ನಾನಲ್ಲ. ಹಾಗಾದರೆ ನಮ್ಮ ಊರಿನವನು ನೀನಲ್ಲ ಎಂಬುದು ಸ್ಪಷ್ಟವಾಯಿತು. ಹಾಗಾದರೆ ನೀನೆಲ್ಲಿಂದ ಬಂದವನು, ಮೊದಲು ಎಲ್ಲಿ ಇದ್ದವನು, ನಿನ್ನ ಹೆಸರು ಹೇಗೆ, ಮಾತ್ರವಲ್ಲ ಈ ಅಂಗವೂನತೆ, ಇಂತಹ ವಿಕಾರತ್ವ, ಕುರೂಪ ನಿನ್ನ ಹುಟ್ಟಿನಿಂದಲೇ ಇದ್ದದ್ದೇ ಅಲ್ಲ, ಹುಟ್ಟಿದ ಆನಂತರದಲ್ಲಿ ಹೀಗೆ ಇಂತಹ ಸ್ಥಿತಿ ಒದಗಿ ಬಂದದ್ದೇ. ನಿನ್ನ ಹೆಸರೇನು, ನೀನಿದ್ದದ್ದಲ್ಲಿ ನಿನ್ನ ಊರು ಯಾವುದು, ನಿನ್ನ ಪರಿಚಯವನ್ನು ಹೇಳುತ್ತೀಯಾ? ಅಲ್ಲ, ಇಲ್ಲಿಗೆ ಬರುವುದಕ್ಕೆ ಕಾರಣವೇನು, ನನ್ನಿಂದ ನಿನಗಾಗಬೇಕಾದದ್ದು ಏನು ಹೇಳಯ್ಯ. ಬಂದಂತ ನನ್ನನ್ನು ಯಾರು ನೀನು ಎಲ್ಲಿಂದ ಬಂದು ಯಾಕಾಗಿ ಬಂದಂತ ಕೇಳಿದ್ದಿರಲು ನಾನು ಈ ಊರಿನವಲ್ಲ. ಅದು ತಿಳಿಯುತ್ತದೆ. ಭೂಲೋಕದಲ್ಲಿ ಪ್ರಸಿದ್ಧವಾದಂತಹ ದೇಶ ಗೊತ್ತುಂಟು. ಅದು ಯಾವುದು ಪ್ರಸಿದ್ಧಿಯನ್ನು ಪಡೆದದ್ದು? ನಿಷಧ. ನಿಷಧಪುರ ಏನಪ್ಪ ತಿಳಿಯದೆ? ನಿಷಧಪುರದಲ್ಲಿ ಅಲ್ಲಿಯ ದೊರೆ ನಳ ಬೀದಿ ಬೀದಿಗಳಿರುವ ವಿಕಾರಿ ರಾಜನ ಆಸ್ಥಾನಕ್ಕೊಂದು ಪ್ರವೇಶ ಸಿಕ್ಕಿತು ಅಂತ ಏನೋ ಮಾತಾಡಿದ್ರೆ ನಡೀತದೆ ಅಂತ ಆಲೋಚಿಸಿದ್ಯಾ? ನಿಷಧ ದೇಶದ ನಳಭೂಪತಿ ನೀನು ಅಲ್ಲ. ಅವನ ಹೆಸರು ಹೇಳುವುದಕ್ಕೆ ನನಗೆ ಯೋಗ್ಯತೆ ಇದೆಯೇನು? ಅಲ್ಲಿ ನಾನು ಕೆಲಸಕ್ಕಿದ್ದವು. ಓ ಓ ಓ ಹಾಗೆ. ಪಾಪ ಇವರಿಗೆ ಸರಿ ಮಾತು ಬರುವುದಿಲ್ಲ, ಮಾತಾಡುವುದಕ್ಕಾಗುವುದು. ಹೌದೇನೋ? ಅಲ್ಲಿ ಕೆಲಸ ಮಾಡುತ್ತಾ ಇದ್ದವನು 1000 ಕುದುರೆಗಳಿಗೆ ನಾನು. ಆದರೆ ಅಲ್ಲಿರಬೇಕಾದಂತಹ ನೀನು ನೇರ ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಬರುವುದಕ್ಕೆ ಕಾರಣ ಹೌದೇನೋ? ಅಂತಹ ಪುಣ್ಯಸ್ಥಳವನ್ನು ಅಗಲಿ ಯಾರೂ ಕೂಡ ನಿಲ್ಲುವುದಿಲ್ಲ. ಅಂತಹ ಪುಣ್ಯಕ್ಷೇತ್ರ, ಅಂತಹ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದಂತಹ ಅರಸನ ಬಳಿ ಇರುವಂತಹ ಕಾಲದಲ್ಲಿ ನೀನು ಅಲ್ಲಿಂದ ಹೊರಟು ಬಂದಿದ್ದೀಯ. ಬರಬೇಕಿದ್ರೆ ಕಾರಣ ಅಂತ ಇದೆ.
ಭೂಪತಿಯ ತಮ್ಮ ಪುಷ್ಕರ ಬಂದ. ಸಾಮಾನ್ಯವಲ್ವೇ ಬರುವುದು? ಸಹಜವಲ್ವೇ? ಸಹಜವೇ ಹೌದು. ಆದ್ರೆ ಬಂದದ್ರಲ್ಲೊಂದು ವಿಶೇಷತೆ ಇತ್ತು. ಅದರಲ್ಲಿ ಒಂದು ವಿಶೇಷತೆ. ಹೌದು. ಅದೇನಪ್ಪ? ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಬಂದದ್ದು ಅಂತ ನಮ್ಮ ಭೂಪತಿಗೆ ಗೊತ್ತಾಗಲಿಲ್ಲ. ಬಂದವನೇ ಹೀಗೆ ಹೇಳಿದ, ಹೇಗೆ? ನಾವೊಂದು ದ್ಯೂತ ಆಡುವ ಅಂತ ಹೇಳಿ. ದ್ಯೂತ? ಹೌದು. ಅರಸರಿಗೆ ಅದು ಒಂದು ಹವ್ಯಾಸವೇ ಹೌದು. ಸಪ್ತವ್ಯಸನಗಳಲ್ಲಿ ಒಂದು ಅಲ್ವೇ? ಆದೀತು ಅಂತ ಹೇಳಿದ್ರು. ಯಾರಾದ್ರೂ ಒಪ್ಪಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳಲೇಬೇಕು. ಸರಸಕ್ಕೆ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಲ್ಲಿ ಏನೂ ಇಲ್ಲ, ಪ್ರಯೋಜನ ಇಲ್ಲ. ಸರಸದಲ್ಲಿ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಏನಾದ್ರೂ ಒಂದು ಒತ್ತೆ ಇಡಬೇಕು ಅಂತೇಳಿ ಅವರು ಕೇಳಿಕೊಂಡ್ರು. ಪರಿಣಾಮ ಆಗಬೇಕು ಅಂತಾದ್ರೆ ಒತ್ತೆ ಇಡುವುದಕ್ಕೆ ಪ್ರಾರಂಭಿಸಿದ್ರು, ಹೇಳಿದ್ರು. ಹೌದು. ಏನಾಯ್ತು ಮತ್ತೆ? ಬೊಕ್ಕಸ ಭಂಡಾರವನ್ನೆಲ್ಲ ಇಟ್ಟು ಪಣವಾಗಿ ಇಟ್ರು. ಪರಿಣಾಮ ಸೋತರು. ರಾಜ್ಯವನ್ನ ಇಟ್ರು, ಸೋತರು. ಎಲ್ಲವನ್ನು ಸೋತಂತಹ ನಳಭೂಪತಿ ತನ್ನ ಹೆಂಡತಿಯ ಜೊತೆಗೆ ಪುಟ್ಟ ಕೌಪಿನದಲ್ಲಿ ಊರು ಬಿಟ್ಟು ಹೋದ್ರು. ಇದನ್ನು ಕೇಳುವುದರ ಬದಲಾಗಿ ಬರಸಿಡಿಯೇ ನನ್ನ ಕಿವಿ ಕಪ್ಪಳಿಸಬಾರದೆ, ನನ್ನ ಸ್ವಾಸ್ಥವೇ ನಿಂತು ಹೋಗಬಾರದೆ. ಶಿವನೇ, ಪ್ರತಿ ಮೂಲಕ್ಕೆ ನನ್ನ ನೋರ್ವನೆ ದೇವತೆಗಳಿಂದಲೂ ಪ್ರಶಂಸಿಸಲ್ಪಟ್ಟಿರುವಂತಹ ಆ ಭೂಪತಿ ಎಂದು ಯೂಜನ್ನಾಡಿದನೆ. ತನ್ನ ತಮ್ಮನಿಂದಲೇ ಸಾಲಲ್ಪಟ್ಟನೆ. ಎಲ್ಲವನ್ನು ಕಳಕೊಂಡ ಮೇಲೆ ಅಹಂಕಾರಿಯಾಗಿರುವಂತಹ ತಮ್ಮನಿಂದ ರಾಜ್ಯದಿಂದ ಹೊರತೂಡಲ್ಪಟ್ಟನೆ. ಅಯ್ಯೋ ಶಿವಶಿವ, ಘನತರ ಚಕ್ರವರ್ತಿ ಎಂದೆನಿಸಿಕೊಂಡಿರುವಂತಹ ದರೆ ಮೂರರು ಆಳ್ವಿಕೆ ಮಾಡಿರುವಂತಹ ಆ ಮಹಾಪುಣ್ಯಾತ್ಮನಿಗೆ, ಆ ಧೀಮಂತ ವ್ಯಕ್ತಿಗೆ ಇಂತಹ ಒಂದು ಹೀನ ಸ್ಥಿತಿ ಬಂದೊದಗುತ್ತದೆ ಎನ್ನುವ ಹಾಗೆ ಸ್ವಪ್ನದಲ್ಲಿಯೂ ಕೂಡ ಯಾರೂ ಕಲ್ಪಿಸಿಕೊಳ್ಳಿಕ್ಕಿಲ್ಲ. ಆದರೂ ಕೇಳುವುದಕ್ಕೆ ದುರ್ಯೋಗ ನನ್ನ ಪಾಲಿಗೆ ಒದಗಿ ಬಂತಲ್ಲ, ಈ ಕಿವಿಗಳು ಇದ್ದವಲ್ಲ. ಶಿವನೇ ಸ್ವಾಮಿ, ಎಲ್ಲಿಯಾದರೂ ಹೋದಲ್ಲಿ ಆದರೂ ಆ ಪುಣ್ಯಾತ್ಮನಿಗೆ ರಕ್ಷಣೆ ಕೊಡು ತಂದೆಯೇ. ಸರ್ವೇಶ್ವರ ರಕ್ಷಣೆ ಮಾಡುವುದು. ಆ ವಿಚಾರವಂತಿರಲಿ, ಅಲ್ಲಿರಬೇಕಾದಂತ ಕೆಲಸದಾಳು ನೀನು. ಆ ದೇಶವನ್ನೇ ಬಿಟ್ಟು ಬಂದೆಯಲ್ಲ. ಹೌದು. ನೀನು ಯಾಕಪ್ಪ ದೇಶವನ್ನು ಬಿಟ್ಟೆ? ಸತ್ಯಸಂಧನಾಗಿರುವಂತಹ ನಮ್ಮ ಭೂಪತಿಗೆ ಅಲ್ಲಿ ಇರುವುದಕ್ಕೆ ಅವಕಾಶ ಇಲ್ಲ ಅಂತಾದ್ರೆ ಆ ದುಷ್ಟರ ಆಳ್ವಿಕೆಯಲ್ಲಿ ನಾವಿದ್ದು ಏನು ಮಾಡ್ಲಿಕ್ಕೆ ಆಗ್ತವೆ. ಹಾಗಾಗಿ ಅವನ ಆಳ್ವಿಕೆಯಲ್ಲಿ ಇರಬಾರ್ದು, ನಮ್ಮ ಯಜಮಾನರು ಇಲ್ಲದಂತ ಊರಲ್ಲಿ ನಾನು ಇರಬಾರದು ಅಂತ ಹೇಳಿ ಆ ಊರನ್ನು ಬಿಟ್ಟು ತಿರುಗಿ 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 ಇಲ್ಲಿವರೆಗೆ ಬಂದನು. ಅಯ್ಯ, ನಿನ್ನದಾಗಿರುವಂತಹ ಧರ್ಮ, ನಿನ್ನ ಸಚ್ಚಾರಿತ್ರ, ಪ್ರಾಮಾಣಿಕತೆ, ಅದಕ್ಕೆ ಶರಣು ನಳ ಚಕ್ರವರ್ತಿ ಇಲ್ಲದೆ ಇರುವಂತಹ ದೇಶವನ್ನೇ ಬಿಟ್ಟಿದ್ದಿ. ಆತನಿಲ್ಲದೆ ಇರುವಂತಹ ನಾಡಾದರೂ ಅದು ಕಾಡಿಗೆ ಸಮಾನ, ಎಲ್ಲಿಯಾದರೂ ದುಡಿದು ತಿನ್ನುತ್ತೇನೆ ಎನ್ನುವ ಹಾಗೆ ಬಂದಿದ್ಯಲ್ಲ. ಅಯ್ಯ, ಇಲ್ಲಿಗೆ ಈಗ ಬಂದಿದ್ದಿ, ಯಾಕೆ ಬಂದೆ? ಹೇಳುವುದನ್ನು ಕೇಳಿದ್ದೇನೆ. ಏನೆಂದು? ಋತುಪರ್ಣರು ಒಳ್ಳೆಯವರು, ಆಶ್ರಯದಾತರು ಅಂತ ಹೇಳಿ. ಹಾಗಾಗಿ ನನಗೆ ಒಂದು ಆಶ್ರಯ ಸಿಕ್ಕಿದ್ರೆ ಇಲ್ಲಿ
ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಹಾಗಾಗಿ ನನಗೆ ಇಲ್ಲೊಂದು ಇರುವುದಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಇರುವ ಅಷ್ಟರವರೆಗೆ ಇಲ್ಲಿ ಇರ್ತೇನೆ. ಅಯ್ಯೋ, ನಿನ್ನ ಹೆಸರು ಹೇಗೆ ಅಂತ? ಹೆಸರು ಬಾಹುಕ. ಹೇಗೆ? ಬಾಹುಕ. ಬಾಹುಕ. ಅಯ್ಯ ಬಾಹುಕ, ನೋಡಿದ್ಯಾ ನಮ್ಮ ಅರಮನೆಗೆ ಬರುವವರು? ಹೌದು. ಅದೆಷ್ಟೋ ಮಂದಿಗಳು ಬರುತ್ತಾರೆ, ಭೋಜನ ಶಾಲೆಗೆ ಹೋಗುತ್ತಾರೆ, ತಿನ್ನುತ್ತಾರೆ, ಊಟ ಮಾಡುತ್ತಾರೆ. ಕೆಲವರೆಲ್ಲ ಇಲ್ಲಿ ಸ್ವಲ್ಪ ದುಡಿಯುತ್ತಾರೆ. ಅಲ್ಲದೆ ಇದ್ರೆ ದುಡಿಯಲೇಬೇಕೆಂದು ನಿರ್ಬಂಧ ಏನೂ ಇಲ್ಲ. ಅವರ ಜೊತೆಯಲ್ಲಿ ಉಣ್ಣುತ್ತಾ ತಿನ್ನುತ್ತಾ ಇಲ್ಲಿ ಆಶ್ರಯ, ನಿನಗಲ್ಲಿ ವ್ಯವಸ್ಥೆ ಮಾಡು. ಯಾರಪ್ಪ ಅಲ್ಲಿ? ಇವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಶ್ರಯ ತೋರಿಸಿ ಇವನಿಗೆ. ಧರ್ಮಕ್ಕೆ ಊಟ ಮಾಡುವ ಜನ ನಾನಲ್ಲ, ಮತ್ತೆ ಏನಾದ್ರೂ ಒಂದು ದುಡ್ದು ಅದಕ್ಕೊಂದು ಪ್ರತಿಫಲವಾಗಿ ನಾನು ಉಣ್ಣುಕೊಂಡು ಇಲ್ಲಿ ಇರ್ತೇನೆ. ನೀನು ದುಡಿದು ಊಟ ಮಾಡುವುದು? ಹೌದು. ನೀನು ದುಡಿಯುವವನ? ಹೇಳ್ತೀಯಪ್ಪ, ದುಡಿಯುತ್ತೇನೆ ಎನ್ನುವ ಹಾಗೆ. ನಿನ್ನ ದೊಡ್ಡ ಮನಸ್ಸಿಗೆ ಮೆಚ್ಚಿದೆ ನಾನು. ಕೆಲವರೆಲ್ಲ ಹೊಂತಕಾರಿಗಳಿರ್ತಾರೆ, ಶರೀರ ದಷ್ಟಪುಷ್ಟವಾಗಿರ್ತಾರೆ. ಎಲ್ಲಿಯಾದ್ರೂ ಹೋಗಿ ಏನಾದ್ರೂ ಮಾಡಿ ತಿರುಗಿ ಕತ್ತು ತಿನ್ನುವವರಿದ್ದಾರೆ, ಇನ್ನೊಬ್ಬರಿಗೆ ಉಪದ್ರ ಕೊಟ್ಟು. ಆದ್ರೆ ನೀನು ಹಾಗಲ್ಲ, ದುಡಿದೇ ತಿನ್ನಬೇಕು. ನನ್ನದಾಗಿರುವಂತಹ ಕಾಲಿನಲ್ಲಿಯೇ ನಿಲ್ಲಬೇಕು ಎನ್ನುವ ಹಾಗೆ ತೀರ್ಮಾನಿಸಿ. ಸಂತೋಷವಾಯಿತು. ಅದಲ್ಲ ಪುಣ್ಯಾತ್ಮ, ನಿನಗೆ ಸರಿಯಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲ. ನೀನು ಯಾವ ಕೆಲಸ ಮಾಡುವುದಪ್ಪ? ಹೇಳಿದ ಕೆಲಸವನ್ನು ನಾನು ಮಾಡ್ತೇನೆ. ಯಾವ ಕೆಲಸವನ್ನು ಹೇಳಿದರೂ ನೀನು ಮಾಡ್ತೀನಿ. ಹಾಗಾದ್ರೆ ಅಲ್ಲಿ ಬಾವಿ ಇದೆ, ಅಲ್ಲಿ ದನಗಳನ್ನು ಮೇಯಿಸುವಂತ ಹಾಕಿ ಅಲ್ಲಿಗೆ ಬಾವಿಗೆ ಹೋಗಿ ನೀನು ನೀರು ತಂದು ಒಯ್ಬೇಕು. ಆದಿಲ್ಲ? ಬಾವಿಗೆ ಹೋಗಿ ನೀರು ಎಳಿಬೇಕು. ಈಗ ನೀರು ಎಳೆಯುವಾಗ ನಾನು ಬಾವಿಗೆ ಬಿದ್ದು ಸತ್ತು. ಈಗ ನೀರು ಎಳೆಯುವುದಕ್ಕೆ ನೀನು ಬಾವಿಗೆ ಮತ್ತೆ ಹೇಳಿದ ಕೆಲಸ ಮಾಡ್ತೇನೆ. ಅದು ಬಿಡುವ, ಬೇರೆ ಏನಾದ್ರು ಕುರುಳಿ ಬೇಯಿಸಬೇಕು, ಕತ್ತಿಗೆ ಆಗಬೇಕು. ಅಲ್ಲಿ ಕಾಡಿದೆ, ಅಲ್ಲಿಗೆ ಹೋಗಿ ಕತ್ತಿ ಹಿಡ್ಕೊಂಡು ಹೋಗಿ ಕತ್ತಿಗೆಯನ್ನು ಕಡಿದು ತಂದ್ರೆ ಆಯ್ತು. ಕಟ್ಟಿಗೆ ಕಾಡಲ್ಲಿ ಇರುತ್ತಲ್ವ? ಕಟ್ಟಿಗೆ ಕಾಡಲ್ಲಿ, ಮತ್ತೆ ನಾಡಲ್ಲಿ ಕಟ್ಟಿಗೆ ಇರ್ತದ. ಕಾಡಲ್ಲಿ ಹುಲಿ ಇಲ್ವ? ಹೌದು, ಹುಲಿ ಉಂಟು. ಮತ್ತೆ ಹುಲಿ ನನ್ನನ್ನು ನೋಡಿದ್ರೆ ತಿನ್ಲಿಕ್ಕಿಲ್ವ? ತಿಂದಿದ್ದ? ಸುಮ್ಮನೆ ಬಿಟ್ಟಿದ್ದ ನನ್ನನ್ನು ನೋಡಿ. ಅಲ್ಲ, ನಿನ್ನನ್ನು ನೋಡಿ ಎದುರು ಓಡಿತಾ ಹೇಗೆ? ಇಲ್ಲ, ಓಡ್ಲಿಕ್ಕಿಲ್ವ? ಸತ್ತು ಪ್ರಾಣಿ ತಿಂದು ನನ್ನನ್ನು ತಿಂದಿ. ಓಹೋ, ಹಾಗಾದ್ರೆ ಕಟ್ಟಿಗೆ ತರುವುದಕ್ಕೂ ಅದು ಸ್ವಲ್ಪ ಕಷ್ಟ ಆಗಿತ್ತು. ಆಯ್ತು, ನಾನು ಹೇಳಿದ ಕೆಲಸ ಯಾವುದೂ ಆಗುವುದಿಲ್ಲ ನಿಂತು. ಹಾಗಾದ್ರೆ ನೀನಾಗಿ ಅಲ್ಲಿ ಮಾಡುತ್ತಾ ಇದ್ದದ್ದೇನು? ಅದನ್ನಾದ್ರೂ ಮಾಡುತ್ತೀಯಾ? ನೀನಲ್ಲಿ ಏನು ಮಾಡ್ತಾ ಇದ್ದಿ? ನಾನು ಅಲ್ಲಿ 1000 ಕುದುರೆಗಳನ್ನು ನೋಡಿಕೊಳ್ಳುತ್ತಾ ಇದ್ದೆ, ಉಸ್ತುವಾರಿ. ನೀನು? ಹೌದು. 1000 ಕುದುರೆಗಳನ್ನು ನೋಡುತ್ತಾ ಇದ್ದವನು ನೀನಾ? ಹೌದು. ಅಯ್ಯ, ಇರ್ಲಿ, ಅದು ಚಕ್ರವರ್ತಿಗಳ ಮನೆ. ಹೌದು. ಅಲ್ಲಿ 1000ವೋ ಮತ್ತೆಷ್ಟೋ ಹಿಂದಿರಬಹುದು. ಆದ್ರೆ ಇಲ್ಲಿ ಅಷ್ಟಿಲ್ಲ, 100 ಕುದುರೆಗಳಿವೆ. ಅದನ್ನು ಸರಿಯಾಗಿ ನೋಡಿಕೊಳ್ತೀಯಾ? ನೋಡಿಕೊಳ್ತೀಯಾ? ಹೀಗೆ ಬಾ, ಹೀಗೆ ಬಾ. ರೈತರೆಲ್ಲ ಬಂದು ಹೇಳಿದ್ರು, ಕಾಡಿನಲ್ಲಿರುವಂತಹ ಮೃಗಗಳ ಕಾಟ ಅತಿಯಾಗುತ್ತಾ ಇವೆ, ಬದುಕುವುದಕ್ಕೆ ಕಷ್ಟವಾಗಿದೆ ಎನ್ನುವ ಹಾಗೆ ಅವರ ಕಷ್ಟಗಳನ್ನು ಪರಿಹರಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ತಿಳಿದು ಮೃಗ ಬೇಟೆಗಾಗಿ ಹೊರಟ ನಿಂತಿದ್ದೇನೆ. ಮೃಗ ಬೇಟೆಗೆ ಹೋಗಬೇಕು ಅಂತಾದ್ರೆ ಬಲೆಗಳು ಬೇಕು, ನನಗೆ ಕುದುರೆಯೂ ಬೇಕು, ನಮ್ಮವರು ಬೇಕು, ಶಬರರು ಬೇಕು. ಆದ್ರೆ
ಕುದುರೆಗಳು ಮೊನ್ನೆ ಬಂದಿದ್ದ ಇವೆಲ್ಲಿ ಹೋದ ಹೇಗಿದ್ದಾವೆ ಕುದುರೆಗಳೆಲ್ಲ? ಕುದುರೆಗಳ ಸೌಖ್ಯ. ಈಗ ನೀವು ಹೊರಟದ್ದು ಎಲ್ಲಿಗೆ? ಬೇರೆ ಮಾತಾಡುದು ಹೌದೇನು? ಎಲ್ಲಿಗಾದ್ರೂ ಹೊರಟು ನಿಂತಾಗ ಎಲ್ಲಿಗೆ ಹೋಗುವುದು ಅಂತ ಹೇಳಿದ್ರೆ ಅಪಶಕನ ಬರುವೇನು? ಅಪಶಕುನ ಬರುವೇನು? ಆಗುದಿಲ್ಲ, ಇದು ಮನೆ ಬೇಕಲ್ವ? ಹಾಗೆ ತೊಂದರೆ ಇಲ್ಲ. ನಾನು ಹೊರಟದ್ದು ಬೇಟೆಗೆ. ನಾನು ಪೇಟೆಗೆ ಹೊರಟದ್ದಲ್ಲ. ಅಲ್ಲಿ ಮೃಗಗಳಿದ್ದಾವೆ, ಹುಲಿಗಳಿದ್ದಾವೆ, ಸಿಂಹಗಳಿದ್ದಾವೆ. ನನಗೆ ಬೇಟೆ ಆಡಿ ಒಳ್ಳೆ ಅಭ್ಯಾಸ ಉಂಟು. ಹೌದಾ? ಎಲ್ಲಿ? ನಾನು ಮೊದಲು ಎಷ್ಟು ಬೇಟೆ ಆಡಿದರೆ ನಮ್ಮ ಯಜಮಾನರೊಟ್ಟಿಗೆ ಗೊತ್ತು. ಹೌದಾ? ಮಹಾರಾಜರ ಜೊತೆಯಲ್ಲಿ ಹೋದವನು. ಹೌದು. ನಾನೀಗ ಕುದುರೆಯನ್ನು ಏರಿ ಹೋಗುತ್ತೇನೆ, ನೀನು ಬರುವುದಾದ್ರೂ ಹೇಗೆ? ನಾನು ಕುದುರೆ ಬಾಲ ಇಟ್ಕೊಂಡು ಸಾಧ್ಯವೋ ನಿನ್ನಿಂದ? ಆದ್ರೆ ಒಂದು ಪುಣ್ಯಾತ್ಮ, ಬೇಟೆ ಆಡುವಂತಹ ಸಂದರ್ಭದಲ್ಲಿ ನಿನ್ನನ್ನು ನೋಡಿಕೊಳ್ಳಿಕ್ಕೆ ನನಗೆ ಕಷ್ಟ ಸಾಧ್ಯವಾದೀತು. ನೀನು ನನ್ನನ್ನು ಬಿಟ್ಟು ಎಲ್ಲಿಗೆಲ್ಲಿಗೆ ಹೋಗಬೇಡ, ಮೃಗಗಳ ಬಾಯಿಗೆ ಸಿಕ್ಕಬೇಡ. ಸಿಂಹವೊಂದನ್ನು ಹೊಡಿಸುತ್ತಾ ಬರುವಂತ ವೇಳೆಯಲ್ಲಿ ಸಿಂಹ ಎಲ್ಲಿ ತಪ್ಪಿಸಿಕೊಂಡಿತು ಎಂಬುದೇ ಅರ್ಥವಾಗಲಿಲ್ಲ. ಆದರೆ ನಾವೆಷ್ಟು ದೂರ ಗಮನಿಸಿದರೋ ಈ ಗಾಢಾಂಧಕಾರವಾಗಿರುವಂತಹ ಅರಣ್ಯದಲ್ಲಿ ನಾನು ಬಿದ್ದು ಬಿಟ್ಟೆ. ಬಾಯಾರಿಕೆ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಹಸಿವೆ ರಕ್ತ ಸೋರುತ್ತಾ ಇವೆ. ಅಯ್ಯೋ ದೇವರೇ, ಹೇಗೆ ಬದುಕಲಿ? ಕುಡಿಯುವುದಕ್ಕೆ ಪಾನೀಯ ಇಲ್ಲ, ಹಸಿವಿಗೆ ಆಹಾರ ಇಲ್ಲ, ಎದ್ದು ನಡೆಯುವಂತಹ ತ್ರಾಣ ನನ್ನಲ್ಲಿಲ್ಲ. ಯಾರಲ್ಲಿ ಕೇಳಲಿ, ಏನು ಮಾಡಲಿ? ಅದಲ್ಲ ನಾನು ಆಲೋಚಿಸುವುದು. ನನ್ನ ಪರಿಸ್ಥಿತಿಯೇ ಇಂತಿರುವಾಗ ನನ್ನನ್ನೇ ನಂಬಿ ಬಂದಿರುವಂತಹ ಒಬ್ಬ ಅವನೇ ಭಾವುಕ ಎಲ್ಲಿ ಹೋದ್ರು, ಎಲ್ಲಿ ಹೊಟ್ಟಕ್ಕೆ ಬಿದ್ದನು, ಅಲ್ಲ ಯಾವ ಮೃಗಗಳ ಬಾಯಿಗೆ ಸಿಕ್ಕಿದನು, ಅಂತಹ ಒಂದು ಪ್ರಾಣಿಯನ್ನು ಕೊಂದ ಪಾಪವೂ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಅಯ್ಯೋ ನೋಡು, ಎಲ್ಲಿಯಾದ್ರೂ ಇರ್ಲಿಕ್ಕೂ ಸಾಕು. ಇದ್ರೆ ಕರೆದ್ರೆ ಬಂದಾನಲ್ಲ, ನನಗೆ ಮಾತಾಡುವುದ ಭಾವುಕ ಬಸವಳಿದಿದ್ದೇನೆ. ಕೂಗಿ ಸರಿಯಾಗಿ ಕರೆಯುವುದಕ್ಕೂ ತ್ರಾಣ ಇಲ್ಲ ನನ್ನಲ್ಲಿ. ಅವ ಎಲ್ಲಿದ್ದಾನು? ಅಲ್ಲ, ಇದ್ರೆ ಬಂದಾನು ಕರೆದ್ರೆ, ಆದ್ರೆ ಸ್ವರಕ್ಕೆ ಬರ್ಬೇಕಲ್ಲ ಸ್ವರ. ಭಾವುಕ
ಮೃಗಗಳ ಸ್ವರ ಸತ್ತ ಮೃಗಗಳ ಅರಪೆಟ್ಟಾಗಿ ಬಿಟ್ಟದ್ದು. ನೀವಿಲ್ಲ ಎಂತ ಮಾಡುದು? ನೀವು ಬಿದ್ದೀರಿ? ಅಲ್ಲ, ನಾನು ಮಾವಿನ ಮರ ಆಗಿದ್ದೇನೆ. ಬಿದಿರು ಅಂತ ಹೇಳ್ತಾ ಇದ್ದಾರೆ. ಏನು ತರ್ತೀಯ ಬಿದಿರು? ನೆಲದಲ್ಲಿ ಬಿದ್ದು ಬಿಟ್ಟ ಪುಣ್ಯಾತ್ಮ. ಹೌದು. ನೀನು ಉಳಿತಿದ್ದಿ. ಹೌದು. ನಾನೇ ಬಿದ್ದಿದ್ದೇನೆ. ನೀನು ಎಲ್ಲಿ ಹೋಗಿಬಿಟ್ಟೆಯೋ ಅಂತ ನಾನು ಅನುಮಾನಿಸಿದೆ. ಅಯ್ಯೋ, ನನ್ನ ಸ್ಥಿತಿಯನ್ನು ನೋಡಿದೆಯಾ? ಏನಾಯ್ತು? ಎದುರಿಲ್ಲುವುದಕ್ಕ ಸಾಧ್ಯ. ಹಸಿವೆ ಸಹಿಸುವುದಕ್ಕಾಗುವುದಿಲ್ಲ. ಬಾಯಾರಿಕೆ ನೀರು ಕುಡಿಬೇಕು. ಮತ್ತೆ ಬಾಯಾರಿಕೆ ಆದ್ರೆ ನೀರು ಕುಡಿಯದೆ ಮತ್ತೆ ಕುಡಿಯುವುದು. ಹಸಿವೆ ಆಗುತ್ತಾ ಇವೆ. ಊಟ ಮಾಡಬೇಕು. ಊಟ ಮಾಡಬೇಕು ಅಂತ ನನ್ನ ಮಕ್ಕಳಿಗೂ ಗೊತ್ತಿದೆ. ಆದ್ರೆ ಊಟ ಬೇಕಲ್ಲ. ಎಲ್ಲಿದೆ ಊಟ? ಏನಾದ್ರೂ ಆಹಾರ ಈ ಕಾಡಿನಲ್ಲಿ ಎಲ್ಲಿಂದ ಸಿಕ್ಕಿತ್ತು? ಒಂದು ವೇಳೆ ಕಾಡಿನಲ್ಲಿ ಈಗ ಆಹಾರ ತಿನ್ನದೇ ಇದ್ರೆ ನನಗಂತೂ ಚೈತನ್ಯವೇ ಇಲ್ಲದಾಗಿ ಹೋಗಿದೆ. ಎದ್ದು ನಡೆಯುವುದಕ್ಕೂ ನನ್ನಿಂದ ಆಗದು. ಇಲ್ಲೇ ಬಿದ್ದು ಹೊರನಾಡಿ ಸಾಯ್ಬೇಕಷ್ಟೇ. ಆ ವಿಷಯದಲ್ಲಿ ನೀವು ತಲೆಬಿಸಿ ಮಾಡಬೇಕು ಅಂತ ಇಲ್ಲ. ನೀನೆಲ್ಲಿ ಆದ್ರೂ ಹೋಗಿ ಬದುಕಿಕೊಪ್ಪ, ನನಗೆ ಕೂಡುವುದಿಲ್ಲ. ನಿಮಗೆ ಆಗುತ್ತದೆ ಅಂತ ಆದ್ರೆ ನಾನು ಸ್ವಲ್ಪ ಕಟ್ಟಿಕೊಂಡು ಬಂದದಿತ್ತು ಕುದುರೆಗೆ ಕೊಡ್ಲಿಕ್ಕೆ ಅಂತ ಹೇಳಿ. ಅದು ಆದಿತ ನಿಮಗೆ? ಏನನ್ನು ಕಟ್ಟಿ ತಂದಿದ್ದಿ? ತಂಗಳನ್ನ ತಂದಿದ್ದೀಯ ನೀನು? ಹೌದೇನು? ಎಲ್ಲಿ ಉಂಟದು? ಎಲ್ಲಿ ಉಂಟು? ಅದು ಅಲ್ಲಿ ಮರದಲ್ಲಿ ಕಟ್ಟಿಟ್ಟಿದ್ದೀವಿ. ಮರದಲ್ಲಿ ಕಟ್ಟಿಟ್ಟಿದ್ಯಾ? ನೀನು ತಂದದ್ದು ಪ್ರಯೋಜನಕ್ಕೆ ಬೀಳಲಿಕ್ಕಿಲ್ಲ. ಯಾಕೆ? ಅದು ನಿನ್ನ ಸಂತಾನದವರೆಲ್ಲ ತಿಂದು ಮುಗಿಸಿರಬಹುದು. ಈಗ ಯಾರದು? ಮಂಗಗಳು. ಮತ್ಯಾರು? ಈ ಮಂಗ ಕಟ್ಟಿದ ಮೇಲೆ ಆ ಮಂಗಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ. ಅದ್ಯಾಕೋ ಮರದ ಮೇಲಿಟ್ಟರೆ ಮಂಗಗಳಿಗೆ ಗೊತ್ತಾಗದೆ ಇರ್ತದ? ಇದು ಕಾಡಲು ಜಾಗ್ರತೆಯಿಂದ ಕಟ್ಟಿಟ್ಟಿದ್ದೇನೆ ಅಂತ. ಹೇಗೆ? ಗೋಣಿಯಲ್ಲಿ ಅಲ್ಲ, ಮತ್ತೆ ಅದನ್ನು ಚೆನ್ನಾಗಿ ಎಲೆಯಲ್ಲಿ ಹಾಕಿ ಆಮೇಲೆ ಬಟ್ಟೆಯಲ್ಲಿ ಸುತ್ತಿ ಆಮೇಲೆ ಗೋಣಿಯಲ್ಲಿ ಹಾಕಿ ಮರಕ್ಕೆ ಕಟ್ಟಿದ್ದೇನೆ. ಈಗ ಕಂಗಳನ್ನವು ಆದೀತು, ನಿನ್ನೆದ್ದು ಆದೀತು, ಮೊನ್ನೆದ್ದು ಆದೀತು. ಹಸಿದವನಿಗೆ ಯಾವುದು ಆದೀತು. ಹೌದು. ಒಮ್ಮೆ ಬೇಗ ಹೋಗಿ ಪುಣ್ಯಾತ್ಮ, ಸಹಿಸುವುದಕ್ಕಾಗುವುದಿಲ್ಲ. ಕೊಡುವ, ಆದ್ರೆ ಅದಕ್ಕಿಂತ ಮೊದಲೊಂದು ಕೈಕಾಲು ಬೆಳಿಬೇಕಲ್ವಾ? ಕೈಕಾಲು? ಹೌದು. ದಟ್ಟವಾಗಿರುವ ಅರಣ್ಯ ಇದು. ಇಲ್ಲಿ ನೀರೆಲ್ಲಿಂದ ಕೈಕಾಲು ತೊಳೆಯುವುದಕ್ಕೆ? ಅಲ್ಲಿ ಸ್ವಲ್ಪ ಮುಂದೆ ನೀರುಂಟು. ಕೈಕಾಲೆಲ್ಲ ಮತ್ತೆ ಆಹಾರವನ್ನು ತಿಂದ ಮೇಲೆ ಸ್ವಲ್ಪ ಚೈತನ್ಯ ಬಂದ ಮೇಲೆ ಎಲ್ಲಿಯಾದ್ರೂ ನೀರಿದ್ರೆ, ನದಿ ಇದ್ರೆ ನದಿಯ ತಟಾಕಕ್ಕೆ ಹೋಗಿ ಕೈಕಾಲು ತೊಳೆಯುವ. ಈಗ ಬೇಗ ಆಹಾರ ಹಾಗೆ ಆಗುದಿಲ್ಲ. ಅದೇನು? ಊಟ ಮಾಡುವ ಮೊದಲು ಕೈಕಾಲು ತೊಳೆದ್ರೆ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಇಲ್ಲಂತಾದ್ರೆ ನಮಗೆ ಶನಿ ಹಿಡಿತದೆ. ನಿನಗೂ ಶನಿ ಹಿಡಿತದ? ಆಯ್ತು. ಅಯ್ಯೋ, ಕೈಕಾಲು ತೊಳೆಯಬೇಕು ಅಂತಾದ್ರೆ ಏಳಬೇಕಲ್ಲ ಪುಣ್ಯಾತ್ಮ? ನನಗೆ ಹೇಳುವುದಕ್ಕೆ ಚೈತನ್ಯವಿಲ್ಲ, ಸಾಧ್ಯವಿಲ್ಲ. ಎಬ್ಬಿಸ್ತೇನೆ. ಯಾರು? ಅಯ್ಯೋ, ಎದ್ದು ನಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ನೀರು ಹೇಗೆ ಪುಣ್ಯಾತ್ಮ ನನ್ನನ್ನು ಎಬ್ಬಿಸ್ತಿ? ಕೈ ಕೊಟ್ರೆ ಎಬ್ಬಿಸ್ತೀಯ? ಧೈರ್ಯ ಕೊಡಬಹುದಾ? ನನಗಂತೂ ಧೈರ್ಯ ಇಲ್ಲ, ಕೊಡದೆ ನಿಲ್ಲುವ ಇಲ್ಲ. ಹೋಗಿ 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 ಇವರನ್ನು ನಂಬಿದ್ರೆ ಕೆಲಸ ಕೆಟ್ಟು ಹೋಗಿ 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 ಇವರನ್ನು ನಂಬಿ ಬಿಟ್ಟೇನಲ್ಲ. ಇವ ಹೇಳ್ತಾನಪ್ಪ, ಆದ್ರೆ ಕೇಳುವ ನಾನಿರ್ತವ? ಇಲ್ಲದೆ ಮತ್ತೆ ಈಗ ಗೊತ್ತಾಯ್ತು ಏನು ಹೇಳಲಿಕ್ಕೆ ಯಾಕೆ ಆಗಲಿಲ್ಲ ಅಂತ. ಯಾಕೋ? ನಾನು ಕೋಲ್ ಇಟ್ಕೊಳ್ಳಿಲ್ಲ. ಕೋಲ್ ಹಿಡ್ಕೊಂಡಿದ್ದಿದ್ರೆ ನಿಮಗೀಗ ಹೇಳಲಿಕ್ಕೆ ಆಗ್ತಿತ್ತು. ಈಗ ಏನು ಮಾಡ್ಬೇಕು ನಾನು? ಈಗ ನನ್ನ ಕೋಲಿನ ಬಲ ನನ್ನ ಹೆಸರಿಗೆ ಕೈ ಕೊಡಿ. ಈಗ ಆಮೇಲೆ ಈಗ ಕೋಲಿನ ಬಲ. ಹೌದು. ನನಗೆ ನಿನ್ನ ಬಲ. ಇನ್ನು ಬೀಳ್ಲಿಕ್ಕೆ ಉಂಟಾ? ಇಲ್ಲ ತಾನೇ? ಅಯ್ಯೋ, ಏನಾಶ್ಚರ್ಯ! ಎಂತಹ ರುಚಿಕರವಾಗಿರುವಂತಹ ಅಡುಗೆ. ಅವ ಹೇಳಿದ್ದು ತಂಗಳನ್ನ ತಂದಿದ್ದಾನೆ ಅಂತ. ಬಿಸಿ ಬಿಸಿ ಕೈ ಹಾಕುವುದಕ್ಕೆ ಸಾಧ್ಯವಿಲ್ಲ. ಅಂತಹ ರುಚಿಕರವಾಗಿರುವಂತಹ ಪಕ್ಷಪಾತಗಳನ್ನು ಎಲ್ಲಿ ಸಿದ್ಧಪಡಿಸಿದ್ರು ಅಂತ ನಾನು ಆಲೋಚಿಸುವುದು.
ನಮ್ಮ ಅಲ್ಲಿಂದಲೇ ಸಿದ್ಧಪಡಿಸಿ ತಂದದ್ದು ಹೌದು ಅಂತಾದ್ರೆ ಅದು ತಣಿದಿರಬೇಕು. ಇದು ತಣಿದಿಲ್ಲ, ಬಿಸಿ ಬಿಸಿಯಾಗಿದೆ. ಹೇಗೆ ತಂದ್ರು? ಅಂತೂ ಮಾಡಿದ್ದು ಯಾರು ಅಂತ ಕೇಳುವಾಗ ಆತ ಹೇಳುವುದು ನಾನೇ ಮಾಡಿದ್ದು. ನಾನು ನನ್ನ ಅರಮನೆಯಲ್ಲಿಯೂ ಕೂಡ ಇಂಥ ರುಚಿಕರವಾಗಿರುವಂತ ಅಡುಗೆಯನ್ನು ಊಟ ಮಾಡಲಿಲ್ಲ. ಆದ್ರೆ ಒಂದು ನೆನಪಾಗುತ್ತದೆ, ಆ ದಮಯಂತಿಯ ನಳ ಚಕ್ರವರ್ತಿಯ ಮದುವೆ ಸಂದರ್ಭದಲ್ಲಿ ಅಲ್ಲಿ ಊಟ ಮಾಡಿದಂತ ಆ ರುಚಿಯ ನೆನಪಾಗುತ್ತದೆ. ಪರಿಮಳ ಹೋಗಲಿಲ್ಲ. ಅಲ್ಲಿ ಊಟ ಮಾಡಿದ ರುಚಿ ಪರಿಮಳ ನಾನು 50ಗೆ ತಲುಪುವವರೆಗೂ ಇತ್ತು. ಅದು ಅಂತ ಹೇಳಿದ್ರೆ ಯಾರಿಗೂ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಳಪಾಕ ದೇವತೆಗಳ ಅನುಗ್ರಹ. ಆದ್ರೆ ಇವನಿಗೆ ಹೇಗೆ ಸಿದ್ಧವಾಯಿತು ಅದೆಲ್ಲ ನಾನು ಆಲೋಚನೆ ಮಾಡುವುದು. ಅಂತಹ ಇವನೇ ನನಗೆ ಅಡುಗೆ ಮಾಡುವುದಕ್ಕಿದ್ರೆ ಹೇಗೆ? ಸಂತೋಷವಾಯಿತಪ್ಪ. ಏನು ಮಾಡ್ತಾ ಇದ್ದೀನಿ ನೀನು? ನಾನು ಅಲ್ಲಿ ಊಟ ಮಾಡಿದ ಎಲೆಯನ್ನು ಬಿಸಾಕಿ ಅಲ್ಲಿ ಸ್ಥಳವನ್ನು ಶುದ್ಧ ಮಾಡಿ ಸಗಣಿ ಹಾಕಿ ಬಂದದ್ದು. ನೀನು ಸಗಣಿ ಹಾಕಿದ್ಯಾ? ನಾನಂದ್ರೆ ದನದ ಸಗಣಿ. ಹೌದೇನೋ? ಅದಲ್ಲ, ದಟ್ಟವಾಗಿರುವಂತಹ ಈ ಕಾರಣದಲ್ಲಿ ಯಾರಿಗೆ ಶುದ್ಧ, ಯಾಕೆ ಶುದ್ಧ, ಯಾವ ಸ್ಥಳ ಶುದ್ಧ? ಎಲ್ಲೇ ಆಗಲಿ ನಾವು ಊಟ ಮಾಡಿದಂತ ಸ್ಥಳವನ್ನು ಶುದ್ಧ ಮಾಡುವುದು ನಮ್ಮ ಸನಾತನ ಸಂಸ್ಕೃತಿ. ಹೌದಾ? ಅದೊಂದು ವೇಳೆ ಹಾಗೆ ಮಾಡದಿದ್ರೆ ಮತ್ತು ಶನಿ ಹಿಡಿತದೆ. ಅವರವರ ನಂಬಿಕೆ, ನಮ್ಮ ಆಕ್ಷೇಪ ಇಲ್ಲ. ನೀನು ಅನ್ನವನ್ನು ಕೊಟ್ಟಿದ್ದಿ, ಸಂತೋಷ ಪಟ್ಟಿದ್ದೇನೆ. ಆದ್ರೆ ಒಂದು ಪುಣ್ಯ, ನಿನಗೆ ಇನ್ನು ಕೆಲಸ ಇಲ್ಲ. ದೊಡ್ಡವರಿಗೆ ಉಪಕಾರ ಮಾಡ್ಲಿಕ್ಕೆ ಹೋದ್ರೆ ಹೀಗೆ ಅದು. ಏನಾಯ್ತು ನಿನಗೆ? ಊಟ ಕೊಟ್ಟ ಕೂಡ್ಲೆ ಕೆಲಸದಿಂದ ತೆಗ್ದಾಕ್ತಿ. ನೀನೇನು ಆಯ್ತು, ನಾನು ಯಾರಿಗೆ ಬೈತಾ ಇದ್ದಿ? ಆಯ್ತು. ರುಚಿಕರಕ್ಕೆ ರುಚಿ ಉಂಡಡುಗೆ ಕೈ ಮುಟ್ಟಿ ನೋಡಿದ್ರೆ ಕಬ್ಬಿಣ ಆಗುಂಟು. ಎಷ್ಟು ಗಟ್ಟಿ ಇದು! ಇವನೇನು ಉಕ್ಕಿನ ಮನುಷ್ಯನ ಹಾಗೆ ಗಟ್ಟಿ ಕಬ್ಬಿಣವನ್ನು ನಾನು ಮುಟ್ಟಿದ ಹಾಗಾಗುತ್ತದೆ. ಎಂತದ್ದು ಇಲ್ಲಿ ನಿನಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಹಾಗಲ್ಲೂ. ಮತ್ತೆ ನೀನು ಇದುವರೆಗೆ ಮಾಡುತ್ತಾ ಇದ್ದ ಕೆಲಸ ಬೇಡ ನಿನಗೆ, ಅದಿಲ್ಲ. ಅಂದ್ರೆ ನನಗಿನ್ನು ಇನ್ನು ಅಡುಗೆ ಮಾಡುವ ಕೆಲಸ ನಿನಗೆ. ಏನು? ನಾನು ಅಡಿಗೆ ಮಾಡಿದ್ರೆ ನಿಮ್ಮಲ್ಲಿ ಯಾರು ಊಟ ಮಾಡ್ತಿದ್ರಿ? ಮುಖವನ್ನು ನೋಡಿ ಯಾರು ಊಟ ಮಾಡುದು ಬೇಡ. ಬಾಕಿ ಇದ್ದರ ಉಳಿದವರ ವಿಚಾರ ಬಿಡು, ಅವರು ಊಟ ಮಾಡ್ಲಿ ಬಿಡ್ಲಿ. ಆದ್ರೆ ಋತುಪರ್ಣನಿಗೆ ಊಟ ಮಾಡುವುದಕ್ಕೆ ನೀನು ಮಾಡಿದ ಅಡುಗೆ ಆಗಬೇಕು. ನನಗೀಗ ಬರ್ತೀಯ? ಹೌದು, ನಾನು ಇನ್ನು ಅಡಿಗೆ ಬರ್ತಲ್ಲ. ಹೌದು. ಎಲ್ಲಿಯಾದ್ರೂ ಸಂಭಾವನೆ ಹೆಚ್ಚು ಮಾಡ್ಬೇಕು ಅಂತಾದ್ರೆ ಅದು ಮಾಡೋಣ. ನಿಮಗೆ ಬಿಟ್ಟದ್ದು. ಈಗ ನಾನು ಇನ್ನು ನಿಮಗೆ ಅಡಿಗೆ ಬರ್ತ. ಆದ್ರೆ ಕುದುರೆಗೆ ನೋಡಿಕೊಳ್ಳುವಂತ ಕೆಲಸ ಅದು ಬೇಡ, ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಒಂದು ಅಡುಗೆ ಭಟ್ಟನಿಗೆ ಬಾವುಟ ಅಂತ ಹೆಸರು ಇಟ್ಟರೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಸರಿಯಾದಂತ ಒಂದು ಹೆಸರು ಬೇಕು. ಬಾವುಕ ಭಟ್ಟ ಅದು ಬೇಡ, ಬಾವುಕ ಭಟ್ಟ ಅಂತ ಹೇಳಿದ್ರೆ ಸರಿ ಆಗ್ಲಿಕ್ಕಿಲ್ಲ. ಹೇಗಿಡೋಣ? ಹೀಗೆ ಪುಟ್ಟಣ್ಣಯ್ಯ, ಪುಟ್ಟಣ್ಣಯ್ಯ, ಪುಟ್ಟಣ್ಣ ಅಡಿಗೆ ಭಟ್ಟ ಪುಟ್ಟಣ್ಣಯ್ಯ, ಪುಟ್ಟಣ್ಣ ಭಟ್ರು ಅಂತ ಹೆಸರು. ಅಡುಗೆ ಭಟ್ಟ ಪುಟ್ಟಣ್ಣಯ್ಯ, ಅಡುಗೆ ಭಟ್ಟ ಪುಟ್ಟಣ್ಣಯ್ಯ, ಅಡುಗೆ ಭಟ್ಟ.
ಸಂತೋಷಗೊಂಡಿದ್ದೇನೆ. ವಿಷದ ದೇಶದಲ್ಲಿ ಎಲ್ಲರೂ ಕ್ಷೇಮಿಗಳೇ. ದಮಯಂತಿ ಹಾಗೂ ನಳ ಹೇಗಿದ್ದಾರೆ ಹೇಳಬಹುದು? ಇದ್ದಕ್ಕಿದ್ದ ಹಾಗೆ ನಳ ಚಕ್ರವರ್ತಿ ಇದ್ದಲ್ಲಿಗೆ ತಮ್ಮನಾಗಿರುವ ಪುಷ್ಕಳ ಬಂದ. ಮೊದಲಾಗಿ ಸರಸಕ್ಕೆ ಆಟ ಆಡೋಣ ಅಂತ ಇದು ಯೂತ ಆಡುವುದಕ್ಕೆ ತೊಡಗಿತು. ಯೂತ ಸರಸ ಹೋಯಿತು, ಆಮೇಲೆ ವಿರಸ ಹುಟ್ಟಿಕೊಂಡಿತು. ಒಡ್ಡಿಯಾಗಿ ಆಟ ಆಡುವುದಕ್ಕೆ ತೊಡಗಿದರು. ಪರಿಣಾಮದಲ್ಲಿ ಚಕ್ರವರ್ತಿ ಸರ್ವಸ್ವವನ್ನು ಸೋತು ಕಾಡಾಡಿಯಾಗಿ ಹೋಗುವಾಗ ಮಕ್ಕಳಿಬ್ಬರನ್ನು ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದಾರೆ. ಆದರ್ಶ ದಂಪತಿಗಳಾಗಿ ಶ್ವೇತ ಛತ್ರದಡಿಯಲ್ಲಿ ಮೆರೆಯುತ್ತಾ ಇದ್ದಾರೆ. ನನ್ನ ಮಗಳು ಒಳಿಯ ಅಂತ ಭಾವಿಸಿಕೊಂಡ್ರೆ ಅವರಿಗಿಂತಹ ದುಸ್ಥಿತಿ ಬಂದು ಹೋಯಿತೆ. ಇದನ್ನು ಕೇಳಿ ಹೇಗೆ ಸಹಿಸಿಕೊಳ್ಳಲಿ, ಹೇಗೆ ಸಹಿಸಿಕೊಳ್ಳಲಿ? ಏನಾದರೂ ಮಾಡಿ ಮಕ್ಕಳನ್ನೊಂದು ಸಮಾಧಾನ ಆಲೋಚನೆ ಮಾಡಬೇಕು ಶಿವನೇ. ಹುಡುಕಿಸಬೇಕಾದ್ದು ನನ್ನ ಕರ್ತವ್ಯ. ಆಲೋಚನೆ ಮಾಡುವುದಲ್ಲ. ಯಾರಲ್ಲಿ ಹೃದಯ ಭಟ್ರು ಸ್ವಾಮಿ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಇದೆ. ಈಗ ತಾನೇ ನಳನ ಪುರೋಹಿತರು ನನ್ನ ಮೊಮ್ಮಕ್ಕಳನ್ನು ತಂದು ನನ್ನ ಕರಗಳಿಗೆ ಒಪ್ಪಿಸಿದರು. ಕಾರಣ ಏನು ಅಂತ ಕೇಳಿದ್ರೆ ದ್ಯೂತವನ್ನಾಡಿ ಸಕಲವನ್ನೂ ಸೋತು ಕಾಡಿಗೆ ಹೋಗಿದ್ದಾರಂತೆ. ಮತ್ತೆ ಅವರು ಕಾಣ ಸಿಕ್ಕಲಿಲ್ವ? ಹಾಗಾದ್ರೆ ಅವರು ಎಲ್ಲಿದ್ದಾರೆ ಅಂತ ಹುಡುಕಬೇಕಾದ್ದು ನಮ್ಮ ಕರ್ತವ್ಯ. ಆದ ಕಾರಣ ಆ ಒಂದು ದೊಡ್ಡ ಕೆಲಸ ನೀವು ಮಾಡಬೇಕು. ನನ್ನ ಮಗಳು ಹಾಗೂ ಅವಳಿಗೆ ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಬರ್ಬೇಕು. ಅರ್ಥ ರಾಜ್ಯ ದೊಡ್ಡದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ನೋಡಿ ಬಂದೆವು ಅಂತಾದ್ರೆ 1,000 ಗೋವುಗಳು, ಹುಡುಕಿ ಬಂದೆವು ಅಂತಾದ್ರೆ 10,000 ಗೋವುಗಳು ಮಾತ್ರವಲ್ಲ, ಬೇಕಾದಷ್ಟು ಧನ ಸಂಪತ್ತು ಮಾತ್ರವಲ್ಲ, ರಾಜ್ಯವನ್ನು ಕೊಡ್ತೇನೆ ಎನ್ನುವ ಹಾಗೆ ಘೋಷಣೆ ಮಾಡಿದ್ದಾರೆ. ನಮ್ಮದು ಕುಟುಂಬವೇ ಬಡ ಕುಟುಂಬ. ಸಿಕ್ಕಿದ ದೊಡ್ಡ ಸಂಪತ್ತು ಸಿಗುತ್ತದೆ ಎನ್ನುವಂತ ಆಸೆಯಿಂದ ಹೊರಟಿದ್ದೇನೆ. ಎಲ್ಲೆಲ್ಲಿ ಹೋದರೂ ಕೂಡ ಅವರು ಹೇಳಿದಂತ ಅವರ ಮಗಳು ನನಗೆ ಸಿಗಲಿಲ್ಲ. ಹಾಗಾದ್ರೆ ಮುಂದೆ ಕಾಣುವಂತ ಪ್ರದೇಶ ಯಾವುದು ಕೇಳಿದ್ರೆ ಚೈತ್ಯ ದೇಶ. ಬಹುಶಃ ನನ್ನ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಉಂಟು. ಆ ಕಡೆಗೆ
ಹೊತ್ತಿಗೆ ಬಡವರ ಮನೆಗೆ ಭಾಗ್ಯಜ್ಯೋತಿ ಬಂದ ಹಾಗೆ ನಮ್ಮ ಮನೆಗೆ ಬಂದಿದ್ದೀರಿ. ಭಾಗ್ಯಜ್ಯೋತಿ ಯೋಜನೆ ಆಯ್ತು. ಹೌದು, ಆಧಾರದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಒಳ್ಳೆ ಉಚಿತಾಸನವಿದೆ. ಮಾತನಾಡುತ್ತಲೇ ಸಮಯವನ್ನು ಕಳೆಯುತ್ತಾ ಇದ್ದೇನೆ. ಇದು ಸಮಯ ಮಧ್ಯಾಹ್ನ, ಸಮಯವಾಯ್ತಲ್ಲ. ಮತ್ತೆ ನಿಮ್ಮ ಜಪ ಸಪ ಎಲ್ಲ ಆಯ್ತು? ಅದು ಮಾಡ್ತೇನೆ. ಹೌದೇ? ಹೀಗೆ ಏನಿದೆ ಸಾಮಾನ್ಯ ಎಂತ ಪರಿಮಳ ಅಂತ ಹೇಳ್ತಾ ಇದ್ದೀರಿ? ಎಡದ ಕೈಯನ್ನು ಮಾತಾಡಿಸ್ತಾ ಇದ್ದೀರಲ್ಲ? ಹೇಗೆ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಡಂತ ಭೋಜನದ ಸವಿರುಚಿ ಬಲಗೈಯಲ್ಲಿ ಉಂಡ್ರು ಎಡಗೈಯು ಪರಿಮಳ ಬರುವ ಹಾಗೆ ಉಂಟು. ಸಂತೋಷವಾಯ್ತು ತಾನೆ ನಿಮಗೆ? ಸಂತೋಷ ಆಯ್ತು. ಆದ್ರೆ ಒಂದುಂಟಮ್ಮ, 5 ಎಳೆ ಬರೆಸಿದ್ದೀರಿ. ಅದು ಯಾರಿಗೆಲ್ಲ? 5? ಹೌದು. ಒಂದು ನನಗೆ, ಮತ್ತೊಂದು ನಮ್ಮವರಿಗೆ, ಮತ್ತೊಂದು ನನ್ನ ಮಗಳಿಗೆ, ಮತ್ತೊಂದು ನಿಮಗೆ, ಮತ್ತೊಂದು ಇನ್ನೊಂದು ನನ್ನ ಇಲ್ಲಿ ಕೆಲಸದವಳಿದ್ದಾಳೆ. ಅವಳು ನನಗೆ ನೋಡ್ಬೇಕಲ್ಲ. ಅವಳು ಎಲ್ಲರ ಜೊತೆ ಊಟಕ್ಕೆ ಕುಳಿತುಕೊಳ್ಳುವುದಿಲ್ಲ. ನಮ್ಮೆಲ್ಲರ ಊಟ ಆದ ನಂತರ ಕೊನೆಗೆ ಅವಳ ಊಟವನ್ನು ಪೂರೈಸ್ತಾಳೆ. ಒಳಗಿದ್ದಾಳೆ ಅವಳು. ಅವಳು ತೋರಿಸಿದ್ರೆ ಒಳ್ಳೆದು. ಇದು ಒಳ್ಳೆ ಕೆಲಸವಾಯ್ತಲ್ಲ. ಹಾಲಿಗೆ ಬಂದವನಿಗೆ ಎಮ್ಮದ ಗಿಡ ಯಾಕೆ? ಅಲ್ಲಮ್ಮ, ಭೋಜನ ಬಡಿಸಿದವರನ್ನು, ಭೋಜನ ಸಿದ್ಧಗೊಳಿಸಿದವರನ್ನು ನೋಡಬೇಕು ಅಂತ ಆಸೆ ನನಗೆ. ಆಯ್ತು, ನಿಮ್ಮ ಆಸೆಯನ್ನು ಭಂಗ ಮಾಡುವುದಿಲ್ಲ. ಯಾರಲ್ಲೇ ನನ್ನ ಮುಖವ ಸುದೇವ ನೋಡಿದ ಸರಿ ಸರಿ ಸರಿ, ನನ್ನ ಗ್ರಹಿಕೆ ಸರಿಯಾಗಿಯೇ ಏನಿತ್ತು? ಇನ್ನೊಬ್ಬರಿಗೆ ಬುದ್ಧಿ ಮಾತುಗಳನ್ನು ನೀವು ಹೇಳಬೇಕು, ಅವಳು ನೋಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ನಿಮ್ಮಷ್ಟಿಗೆ ಮಾತನಾಡ್ತಾ ಇದ್ದೀರಿ. ಅಯ್ಯೋ, ನಿಮಗೆ ಚಟವೇ ನಿಮಗೆ. ಹಾಗಲ್ಲ, ಮತ್ತಿನ್ನೇನು? ನೀವು ಸ್ವಲ್ಪ ಮುಂದೆ ಬರಬೇಕು. ಏನು? ಇವಳು ಯಾರು ಅಂತ ನೀವು ಭಾವಿಸಿದ್ದೀರಿ? ಕೆಲಸದವಳು. ಅಲ್ಲಮ್ಮ, ಕೆಲಸದವಳಲ್ಲ. ಭೀಮಕರ ಮಹಾರಾಜನ ಪುತ್ರಿ, ನಿಮ್ಮ ಅಕ್ಕನ ಮಗಳಾದಂತಹ ಅಕ್ಕನ ಮಗಳು, ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡಲು ಪರಮ ಮಂಗಲೆಯಾದ ದಮಯಂತಿ ನೋಡಲು ಅಲ್ಲಿ ಬರು ನೀನಾಗೆ ಅಕ್ಕನ ಮಗಳು. ನಿಮ್ಮ ಅಕ್ಕನ ಮಗಳಾದಂತಹ ದಮಯಂತಿಯೇ ಇವಳಿದ್ದಾಳೆ. ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ತಲೆ ಪೂರ್ತಿ ಕೆಟ್ಟು ಹೋಗಿದೆ ನೋಡಿ. ದಮಯಂತಿಯ ಯೋಗ್ಯತೆ ಇರ್ತದ್ದು, ಇವಳ ಅನುಗ್ರಹ ಇತ್ತು. ಇವಳು ಕೆಲಸದವಳು, ಚಕ್ರವರ್ತಿಯ ಮಡದಿ ದಮಯಂತಿಯಾಗಿದ್ದಾಳೆ. ಇವಳಿಗೆ ಎಂತಹ ವ್ಯತ್ಯಾಸ? ಅಮ್ಮ, ನಿಮಗೆ ಸಂಶಯವೇ ಉಂಟು ಅಂತಾದ್ರೆ ಅವಳು ಲೇಪಿಸಿದಂತಹ ಭಸ್ಮವನ್ನು ತೆಗೆದು ನೋಡಿದ್ರಿಂತಾದ್ರೆ ಹಣೆಯಲ್ಲಿ ಕಾಣುವಂತಹ ಶಾಶ್ವತವಾದಂತಹ ಕುಂಕುಮ ಸದೃಶವಾದಂತಹ ಯಾವ ಕಲೆ ಉಂಟು ಅದನ್ನು ನಿಮಗೆ ಕಾಣುವುದಕ್ಕೆ ಸಾಧ್ಯ ಉಂಟು. ನಿಜವೇ? ಹೌದಮ್ಮ, ಪರೀಕ್ಷಿಸಿ. ಹೀಗೆ ನೋಡಮ್ಮ. ನಿಜ ಹೇಳಿ, ಯಾರು ನೀವು? ನೀ
ದಮಯಂತಿಯಲ್ಲವೇ ಹೇಳಿದಂತಹ ಮಂಚ ನಿಜವಾಗಿಯೂ ಇದೆ. ಇದ್ರೆ ನೀನು ದಮಯಂತಿ, ನೀನು ದಮಯಂತಿ ಅಲ್ಲವೇ? ನೀನು ದಮಯಂತಿ ನೀನಲ್ಲವೇ? ನಿನ್ನ ಹೆತ್ತಂತಹ ತಂದೆ ತಾಯಿಯರ ಆಣೆಯನ್ನು ಮಾಡಿ ಹೇಳು, ನೀನು ದಮಯಂತಿ ಅಲ್ಲವೇ? ಅಲ್ಲ, ಬೇಡ. ಇದು ಸೂರ್ಯ ಚಂದ್ರರ ಮೇಲೆ ಆಣೆಯನ್ನು ಮಾಡಿ ಹೇಳು, ನೀನು ದಮಯಂತಿ ಅಲ್ಲವೇ? ಅಲ್ಲ, ನಿನ್ನ ಮಕ್ಕಳ ಮೇಲೆ ಆಣೆಯನ್ನು ಮಾಡಿ ಹೇಳು, ನೀನು ದಮಯಂತಿ ಅಲ್ಲವೇ? ನನ್ನ ಮೇಲೆ ಆಣೆಯನ್ನು ಮಾಡು. ನಿನ್ನ ಬಾಯಿ ಹೇಗೆ ಬಿಡಿಸಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಪತಿವ್ರತ ನಾರಿಯರು ಯಾವತ್ತೂ ಗಂಡನನ್ನೇ ಪೂಜಿಸ್ತಾ ಬರ್ತಾರೆ. ಅಂತಹ ನಲ ಚಕ್ರವರ್ತಿಯ ಆಣೆಯನ್ನು ಮಾಡಿ ಹೇಳು, ನೀನು ದಮಯಂತಿ ಅಲ್ಲವೇ? ನೀನು ಯಾಕಿಂತಹ ಸ್ಥಿತಿಯನ್ನು ಮಾಡಿದೆ? ನೀನು ಮಹಾರಾಣಿಯಾಗಿ ಮೆರೆಯಬೇಕಾದವಳು ನೀನು. ಆದ್ರೆ ಎಲ್ಲಿಗೆ ನನಗೆ ಕೆಲಸ ಕೊಡಿಯಮ್ಮ ಎಂಬುದಾಗಿ ಬಂದೆ. ನಿನ್ನ ಮನೆಯ ಕೆಲಸವನ್ನು ಮಾಡ್ತಾ ಇದ್ದವಳು ನೀನು. ಇಲ್ಲಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಮಾಡಿಸಿದವಳು ನಾನು. ಮದುವೆ ಮಾಡುವುದು ತಪ್ಪೇನಿದೆ ಅದರಲ್ಲಿ? ಇಲ್ಲ ಮಗಳೇ, ಚಕ್ರವರ್ತಿಯ ಮದುವೆಯಾಗಿದ್ದುಕೊಂಡು ನಲ ಚಕ್ರವರ್ತಿಯ ವಾಮಭಾಗವನ್ನು ಅಲಂಕರಿಸಬೇಕಾದವಳು ನೀನು. ಸಾಮಾನ್ಯ ಕೆಲಸದ ಹಾಗಾಗಿ ನಿನ್ನಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಸಿದೆ. ಅಯ್ಯೋ ಯಾಕಮ್ಮ ನೀನು? ಏನಮ್ಮ ಇದು? ಅಮ್ಮ ಅಮ್ಮ, ಬರೆದೆ ಉಮ್ಮಳಿಸದಿರಿ. ಭೇದವನ್ನು ಕಲ್ಪಿಸಿ ಈ ರೀತಿ ಮಾತನ್ನು ಆಡಬಾರದು ತಾವು. ಅಮ್ಮ ಹೇಳಿದ್ದಿರಲ್ಲ,
ನಳಚಕ್ರವರ್ತಿಯ ಮಡದಿಯಾದಂತಹ ನೀನು ಇಲ್ಲಿ ಬಂದು ನನ್ನ ಮನೆಯ ಕೆಲಸವನ್ನು ಮಾಡಿದ್ದೀಯ ಎನ್ನುವುದಾಗಿ ಹೌದಮ್ಮ. ನಾನು ಯಾರಂತ ನಿಮಗೆ ಗೊತ್ತಿಲ್ವ ತಾಯಿ? ನಿಮ್ಮ ಅಕ್ಕನ ಮಗಳು ನಾನು. ನಿಜ. ಹೆತ್ತ ತಾಯಿ ಅವರಾಗಿದ್ರೆ ಸಾಕಿ ಪ್ರೀತಿಸದ ತಾಯಿ ನೀವಮ್ಮ. ನಿಮಗೂ ಅವರಿಗೂ ಸಂಬಂಧ ಏನಂತ ಕೇಳಿದ್ರೆ ಒಂದೇ, ಅಮ್ಮ ಎನ್ನುವಂತ ಅಕ್ಷರ ಮಾತ್ರ, ಬೇರೆ ಏನೂ ಇಲ್ಲ. ಅಮ್ಮನ ಮನೆಯಲ್ಲಿ ಕೆಲಸವನ್ನು ಮಾಡಬೇಕಾದ್ದು ಮಕ್ಕಳ ಕರ್ತವ್ಯವಂತೆ. ನಾನು ನಿಮ್ಮ ಕೆಲಸವನ್ನು ಮಾಡಿದ್ರೆ ಹೌದು ತಾಯಿ, ನಿಮ್ಮ ಮಗನೆನ್ನುವುದಾಗಿ ಭಾವಿಸಿ ಮಕ್ಕಳ ಎನ್ನುವುದನ್ನು ಪಡೆಯಬಾರದು, ಭೇದವನ್ನು ತಾವು ಕಲ್ಪಿಸಬಾರದು. ಯಾಕೆ ಬಲ್ಲಿರಾ? ಒಂದೇ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು? ನಿಮ್ಮ ಮನಸ್ಸಲ್ಲಿ ದುಡ್ಡಿರಬಹುದು, ಮಹಾರಾಜರಂತ ಇವುಗಳನ್ನು ನಾನು ಮನೆಯ ಕೆಲಸಗಳಾಗಿ ಇರಿಸಿಕೊಂಡು ಕೆಲಸವನ್ನು ಮಾಡಿಸಿದ್ದೇನೆ. ನನ್ನ ಮಗಳ ಮನಸ್ಸಿಗೆ ನೋವಾಯಿತು ಅನ್ನೋ ಕಾರಣಕ್ಕಾಗಿ ಆ ಭೇದವನ್ನು ಕಲ್ಪಿಸಲು ಮಾತಾಡ್ತಾ ಇದ್ದೀರಿ. ಅಮ್ಮ, ತವರು ಮನೆಯಲ್ಲಿ ಕೆಲಸವನ್ನು ಮಾಡಬೇಕಾದ ಮಕ್ಕಳ ಕರ್ತವ್ಯ, ಅದರಲ್ಲಿ ತಪ್ಪಿಲ್ಲ. ಅಳಬಾರದು, ಕಣ್ಣೀರು ಸುರಿಸಬಾರದು. ತಮೇತಿ ಇಂತಹ ಮಾತನಾಡಿದೆ ಅಮ್ಮ. ನೀನು ವಯಸ್ಸಿನಲ್ಲಿ ಸಣ್ಣವಳಾದರೂ ಇಂತಹ ಮಾತನಾಡಿದೆ. ಯಾಕಮ್ಮ ಈ ಮಾತು? ಕಂಡಾಗ ಯಾಕೋ ಏನು ನನ್ನ ಮಕ್ಕಳನ್ನು ಕಾಣಬೇಕೆಂಬ ಆಶೆ, ಕಾಣಬೇಕೆಂಬ ಒಂದು ಅವಕಾಶ ಮಾಡಿಕೊಡ್ತೀನಿ. ತಮೇತಿ, ನಾನು ಹೆಣ್ಣು, ಮಾತೃ ಎಲ್ಲೆಲ್ಲಿಯೂ ಇದೆ. ಮಕ್ಕಳಿದ್ದವರಿಗೆ ತನ್ನ ಮಕ್ಕಳಿಂದ ದೂರ ಉಳಿದರಂತಾದ್ರೆ ಅವರನ್ನು ಕಾಣಬೇಕು ಎನ್ನುವಂತ ಆಸೆಗಳು ಸಹಜವಾಗಿ ಇರ್ತದೆ. ಹೌದಮ್ಮ, ಅಂತ ಆಸೆ ನಿನಗೆ ಇರುವುದೇನು ತಪ್ಪೇನಲ್ಲ, ಕಾಣಬೇಕು ತಾನೇ. ಅವರು ನಮ್ಮ ಅರಮನೆಯಿಂದ ಬಂದದ್ದು ಹೌದು ತಾನೇ. ಅಮ್ಮ, ಬಂದಾಗ ಅರ್ಥವಾಯಿತು. ಈಗ ಅವರ ಮಕ್ಕಳನ್ನು ಯಾಕೆ ನೋಡಿದಂತೆ ನೀವು ಕೇಳಿದ್ದೀರಲ್ಲ? ಹೌದು, ನನ್ನ ಪರಿಚಯವನ್ನು ತಿಳಿದು ನನ್ನ ಮುಖವನ್ನು ದಿಟ್ಟಿಸಿದ ತಾಯಿ. ಒಂದೊಂದೇ ಸೀರೆಯ ಮನೆಯನ್ನು ನಾನು ನೋಡಿಬಿಟ್ಟೆ. ಎಲ್ಲಾದ್ರೂ ಗೊತ್ತಾಗಲ್ಲ ಕಾರಣಕ್ಕಾಗಿ ಸಿರಿಯನ್ನು ಮುಚ್ಚಿಕೊಂಡವಳು ನಾನು. ಕ್ಷಮಿಸಬೇಕು. ಇಲ್ಲಮ್ಮ, ಮಾಡ್ತೀನಿ. ಬ್ರಾಹ್ಮಣ, ನೀವು ಆಡ್ತಿರುವಂತಹ ನುಡಿಗಳನ್ನು ಕೇಳಿದ್ದೀರ. ಮಕ್ಕಳನ್ನು ಕಾಣಬೇಕು ಎನ್ನುವಂತ ಆಸೆಯಿಂದ ಇದ್ದಾಳೆ. ಯಾವುದೇ ತಾಯಿಯಾಗಲಿ ಇಂಥ ಆಸೆಗಳು ಸಹಜವಾಗಿಯೇ ಪಡ್ತಾರೆ. ಕೆಲವು ಸಮಯಗಳಾಯಿತು ದೂರವಿದ್ದು ಕಾಣಬೇಕು ಎನ್ನುವುದಾಗಿ ಆಸೆಯನ್ನು ಮಾಡ್ತಾ ಇದ್ದಾಳೆ. ಆದ ಕಾರಣ ಕಳೆದುಕೊಂಡು ಹೋಗ್ತೀನಿ. ಹೌದಮ್ಮ, ನಮ್ಮನ್ನು ಅರಸ ಕಳಿಸಿದ್ದು ಅದಕ್ಕೆ ಬೇಕಾಗಿ, ಇವರ ಶೋಧನೆಗೆ ಬೇಕಾಗಿ ಬಂದದ್ದು ಸಾರ್ಥಕ ಆಯಿತು ಆಯಿತು. ಆದಿತ್ತಮ್ಮ, ಕರ್ಕೊಂಡು ಹೋಗುತ್ತೇನೆ. ದಮಯಂತಿ ಹೊರಟೇ ಬಿಟ್ಟಿಯ? ಹೀಗೆ ಮಹಾರಾಣಿಯಾಗಿ ರಾರಾಜಿಸಬೇಕು ನೀನು. ಯಾವ ರೀತಿ ಹೋಗುವಂತಹ ಹೊತ್ತಿಗೆ ಈ ರೀತಿಯಾಗಿ ಹೋಗುವುದಲ್ಲಮ್ಮ. ಮುಂಚೆ ನೀನು ಹೇಗಿದ್ದೆ? ಮುಡಿ ತುಂಬ ಹೂ ಮುಡಿದುಕೊಂಡು ಸ್ಥಿರಸ್ಥಾಯಿಯನ್ನು ಧರಿಸಿ ಕೈಗಳಲ್ಲಿ ರಾರಾಜಿಸುವಂತಹ ಮಲೆಗಳನ್ನು, ಅಂಗಾಂಗಗಳಿಗೆ ಸುಂದರವಾದಂತಹ ಆಭರಣಗಳನ್ನು ತೊಟ್ಟು ಪಟ್ಟೆ ಪೀತಾಂಬರದಿಂದ ನೀನು ಅಲ್ಲಿಗೆ ಹೋಗಬೇಕು. ಯಾರೇ ಒಂದೇ ಒಂದು ಮಾತು ತಾಯಿ. ಏನಮ್ಮ? ಕಾಡಿನಲ್ಲಿ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಲಂಗೋಟಿಯನ್ನು ಉಟ್ಟುಕೊಂಡು ಹೋದವರು ನನ್ನ ಗಂಡ ಹೇಗಿದ್ದಾರೆ ನನಗೆ ಗೊತ್ತಿಲ್ಲ ಸ್ವಾಮಿ. ಅತಿಥಿಯಾದ ಹೆಣ್ಣುಗಳು ಶೃಂಗಾರ ಮಾಡಿಕೊಳ್ಳದೆ ಯಾಕೆ ಗೊತ್ತ ತಾಯಿ? ತನ್ನ ಗಂಡನಿಗೆ ಚಂದ ಕಾಣುವುದಕ್ಕಾಗಿ. ನನ್ನ ಗಂಡ ಎಲ್ಲೋ, ನಾನೆಲ್ಲೋ. ಅಮ್ಮ, ಒಂದು ವೇಳೆ ಆ ರೀತಿ ಶೃಂಗಾರ ನನಗೆ ಮಾಡಿದ್ರೆ ನನಗೆ ಶೃಂಗಾರ ಆಗುದಿಲ್ಲ ತಾಯಿ. ಅದು ಹೆಣಕ್ಕೆ ಮಾಡ್ತಾರೆ. ಅಂತ ಮಾತನಾಡಬೇಡಮ್ಮ. ಯಾಕಿಂತಹ ಮಾತುಗಳನ್ನು ಆಡಿಕೊಳ್ಳುತ್ತಾ ಇದ್ದೀನಿ? ನನಗೆ ಬೇಕಾದ ನನ್ನ ಗಂಡ, ನನಗೆ ಶೃಂಗಾರ ಬೇಡ ತಾಯಿ. ಯಾವುದು ಬೇಡ. ಇಲ್ಲಮ್ಮ, ಶೃಂಗಾರ ಭರಿತಲಾಗಿ ದಂಡಿಗೇನೆ ಏರಿ ನೀನು ಹೋಗಲೇಬೇಕು. ಸರಿ ಅಮ್ಮ, ಯಾವ ಮಾತು ಒಪ್ಪದಿದ್ರು ಆ ಮಾತು ಒಪ್ಪುತ್ತೇನೆ. ಯಾವುದು? ದಂಡಿಗೆ ಏರಿ ಹೋಗುವುದಿಲ್ಲ. ನಿಮ್ಮ ಮಾತನ್ನು ಉಳಿಸುವುದಕ್ಕಾಗಿ ದಂಡಿಗೆ ಕೈ ಕೊಟ್ಟು ಆಮೇಲೆ ಹಿಡಿದುಕೊಂಡು ನಾನು ಹೋಗ್ತೇನೆ. ಇವು ಹಣೆಯಲ್ಲಿ ಸಿಂಧೂರವು ಯಾವಾಗಲೂ ರಚಿಸಬೇಕು. ಕೈ ತುಂಬ ಬಲೆಯನ್ನಿರಿಸಿಕೊಳ್ಬೇಕಮ್ಮ. ಇದು ಕೈ ಬಲೆಯನ್ನು ನಿನಗೆ ಕೊಡ್ತಾ ಇದ್ದೆ, ಅದನ್ನು ಸ್ವೀಕರಿಸ್ತೇನೆ. ನನಗೊಂದು ಆಶೀರ್ವಾದ ಮಾಡಬೇಕು. ಆದಷ್ಟು ಬೇಗ ನನ್ನ ಗಂಡ ಸಿಗುವ ಹಾಗೆ ನನಗೊಂದು ಆಶೀರ್ವಾದ ಮಾಡಿತಾ ಇದ್ದೆ. ಹೋಗಿ ಬಾ. ಸಮಯ ಇರ್ತೀನಿ.
ಅಷ್ಟ ಸೌಭಾಗ್ಯದ ಬೆರೆದಂತಹ ನಮಗೆ ವಿಧಿಯ ಕಣ್ಣು ಬಿತ್ತು ವಸ್ತ್ರವು ಏನು ನಾಯರೇ ಎಲ್ಲಾಗಿ ಹೋದೆವು ಸ್ವಾಮಿ. ಅಪ್ಪಯ್ಯ, ನನ್ನ ವಿಷಯವನ್ನು ಹೇಳುವುದು ಯಾವ ರೀತಿಯಿಂದ ಇದನ್ನು ಗೊತ್ತಾಗುವುದಿಲ್ಲ. ನನ್ನ ಕ್ಷಮಿಸಬೇಕು ಇದೇ ಲೀಲಾಗಿದೆ. ಮಗಳೇ ದಮಯಂತಿ, ಅಷ್ಟ ಸೌಭಾಗ್ಯ ಸಂಪನ್ನೆಯಾಗಿ ಶ್ವೇತ ಛತ್ರದಡಿಯಲ್ಲಿ ಬಾಳಬೇಕೆನ್ನು ಹಾಗೆ ಆಶೀರ್ವಾದ ಮಾಡಿ ಕಳಿಸಿದವ. ಲಕ್ಷ್ಮೀ ನಾರಾಯಣರಂತಿರಬೇಕು ಅಂತ ಹೇಳಿದವನ, ಆದ್ರೆ ನಿನ್ನ ಸ್ಥಿತಿ ಹೀಗಾಗಿ ಹೋಗಿದೆ. ಅಪ್ಪಯ್ಯ, ನೀವು ಮರೆತು ಮಾಡುದು ಮಕ್ಕಳು ನನಗರ್ಥವಾಯ್ತು ಮಗಳೇ, ನಾನು ಅದರಿಂದ ಹೊರತಾದವನಲ್ಲ. ಆದ್ರೆ ಈ ಸಂದರ್ಭದಲ್ಲಿ ದುಃಖಿಸ್ತಾ ಕುಳಿತುಕೊಂಡೆವಂತಾದ್ರೆ ಕಾರ್ಯ ಸಾಧನೆ ಆಗುವುದಿಲ್ಲ. ಮತ್ತೇನು ಮಾಡುವುದು? ಗಂಡ ಬಳಿಯಲ್ಲಿಲ್ಲ ಎನ್ನುವಂತಹ ದುಃಖ ನಿನ್ನಲ್ಲಿ ಉಮ್ಮಳಿಸಿ ಬರ್ತಾ ಇದೆ. ನಿಜ? ದುಃಖಿಸಬೇಡ ಮಗಳೇ. ಸರಿ ಸರಿ. ವೃತ್ತಿ ಮೂರರಲ್ಲಿ ನಳ ಚಕ್ರವರ್ತಿ ಎಲ್ಲೇ ಇರಲಿ ಅವನನ್ನು ಹುಡುಕಿಸುವಂತಹ ಕಾರ್ಯವನ್ನು ನಾನು ಮಾಡ್ತೇನೆ. ಹುಡುಕಿಸಿ ಕರೆತರ್ತೇನೆ, ನಿನ್ನ ಎದುರು ನಿಲ್ಲಿಸ್ತೇನೆ. ಸಮಾಧಾನ ಸಮಾಧಾನ ಹೇಳಿದ್ದೇನೋ ಹೌದು, ಹುಟ್ಟಬೇಕಲ್ಲ ಪುರೋಹಿತರೇ. ಬಹಳ ದೊಡ್ಡ ಉಪಕಾರ ಮಾಡಿದ್ರಿ. ನನ್ನ ಮಗಳನ್ನು ಹುಡುಕಿಕೊಂಡು ಬಂದ್ರಿ, ಸ್ವಲ್ಪ ಸಮಾಧಾನವಾಗಿದೆ. ಆದ್ರೆ ಅಲ್ಲಿಗೆ ಮುಗಿಲಿಲ್ಲ ಸ್ವಾಮಿ. ಅಳಿಯ ಅಂದ್ರೆ ನಳ ಚಕ್ರವರ್ತಿ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಬರಬೇಕು. ಅವನನ್ನು ಹುಡುಕಿಕೊಂಡು ಬಂದ್ರಿ ಅಂತಾದ್ರೆ ಉಳಿದ ಅರ್ಧ ರಾಜ್ಯವನ್ನು ನಿಮಗೇ ಕೊಡ್ತೇನೆ ಸ್ವಾಮಿ. ರಾಜ್ಯದ ಅಭಿಲಾಷೆ ನನಗಿಲ್ಲ ಸ್ವಾಮಿ. ನನಗೆ ಬೇಕಾದದ್ದಲ್ಲ. ನಳ ಚಕ್ರವರ್ತಿ ಹಾಗೂ ದಮಯಂತಿ ಒಂದಾದಂತಾದ್ರೆ ಪೂರ್ಣ ರಾಜ್ಯವೇ ಸಿಕ್ಕಿದಂತಹ ಸಂತೋಷ ಆಗುತ್ತದೆ. ಹೋಗಿ ಹೋಗಿ ಬರುತ್ತಿರುವಂತಹ ನಿಮ್ಮನ್ನು ಕರೆತಂದು ಉಚಿತವಾಗಿರುವಂತಹ ಆಧಾರವನ್ನು ನೀಡುತ್ತೇನೆ. ನನ್ನ ಸರ್ಕಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಬೇರೆ ಶಾಲೆಗೆ ಕಳಿಸಿದೆ. ಊಟ ಮಾಡುವುದಕ್ಕಾಗಿ ತೃಪ್ತಿಯಿಂದ ಊಟ ಮಾಡಿದ್ರೆ ಸಂತೋಷವಾಯಿತೆ. ಹೊಟ್ಟೆ ತುಂಬಿದೆ, ಸಂತೋಷದಿಂದ ಊಟ ಆಯಿತು. ಪರಿಮಳ ನಮ್ಮ ಕೆಲವು ಭಕ್ಷ್ಯ ಭೋಜನಗಳು ಪರಿಮಳದಿಂದಲೇ ಶುರುವಾಗ. ಅದು ಮತ್ತೊಂದುಂಟು, ರಾತ್ರಿದ ಊಟ ಇಲ್ಲೇ ಮಾಡುವಂತ ಆಗ್ತದೆ. ಹೌದಾ? ನಾಳೆ ಬೆಳಿಗ್ಗೆ ಇಲ್ಲಿ ಕೂತ್ಕೊಳ್ಳುವಂತ ಆಗ್ತದೆ. ನೀವು 10 ದಿವಸ ಇದ್ರು ನಿಮಗೆ ಆ ವ್ಯವಸ್ಥೆ ಉಂಟು. ಹಾಗೆಲ್ಲ ಸ್ವಾಮಿ. ಅಭಿಲಾಷೆ ಏನು ಕೇಳಿದ್ರೆ ಊಟ ತಯಾರು ಮಾಡಿದವರು ನೋಡಬೇಕು ಅಂತ ಮನಸ್ಸಾಗಿದೆ ನನಗೆ. ಆದ್ರೆ ಒಂದು ನಮ್ಮಲ್ಲಿ ಕ್ರಮ ಬೇರೆ. ಮಧ್ಯಾಹ್ನದಲ್ಲಿ ಮಾಡಿದ್ದನ್ನು ರಾತ್ರಿ ಇಟ್ಟುಕೊಳ್ಳುವುದಿಲ್ಲ, ಮಧ್ಯಾಹ್ನದನ್ನೇ ರಾತ್ರಿ ಬಡಿಸುವುದಿಲ್ಲ. ಅದೆಲ್ಲ ಬೇಡ ನನಗೆ. ಬಡಿಸಿದವರು ಯಾರು, ತಯಾರು ಮಾಡಿದವರು ಯಾರು ತೋರಿಸುವುದು. ಅಡುಗೆ ಮಾಡಿದಂತಹ ಬ್ರಾಹ್ಮಣರಲ್ಲಿ ಊಟ ಮಾಡಿದ ಮೇಲೆ ನೋಡಬಾರ್ದು. ಹೌದಾ? ಆದ್ರೂ ನನಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ ನೋಡೋದು. ಅಂತ ನಿಮಗೊಂದು ನೋಡುವಂತ ಕುತೂಹಲ ಉಂಟು. ಪುಟ್ಟಣ್ಣ ಭಟ್ರೆ, ಓ ಪುಟ್ಟಣ್ಣ ಭಟ್ರೆ, ಯಾರು ಸಿದ್ಧವಿಟ್ಟಿದ್ದಾರೆ? ಇದು ಬಾಕಿ ಮಾಡಿ ಸಾಯುವುದು ಬೇಡ. ನನಗೆ ಹೇಳಿ ಇನ್ನೂ ಬೇಕಾ?
ಅಡುಗೆ ಮಾಡಿದ ಮೇಲೆ, ಊಟ ಮಾಡಿದ ಮೇಲೆ ಅಡುಗೆ ಮಾಡಿದವರನ್ನು ನೋಡಬಾರ್ದು. ಇವರು ಮಾಡಿದ ಅಡಿಗೆಯನ್ನು ನಾನು ತಿನ್ನಲ್ಲ, ನೀವು ನನಗೆ ಅದನ್ನು ಬಡಿಸಿದ್ದ. ಬೇಡ ಬೇಡ ಬೇಡ. ನೀವೇ ಹೇಳಿದ್ದೀರಿ ರುಚಿಯಾಗಿದೆ, ಇಂಥದ್ದನ್ನು ನಾನು ಎಲ್ಲಿ ನೋಡಲಿಲ್ಲ, ಊಟ ಮಾಡಲಿಲ್ಲ. ನನಗೆ ಸಾಕಾಯ್ತು, ನನಗೆ ಸಾಕಾಯ್ತು. ಸಾಕಾಯ್ತಾ? ಇನ್ನು ಮತ್ತೆ ಊಟ ಬೇಡ ನನಗೆ ಬೇಡ. ಇದು ನಾನು ನೋಡಿದೆ, ನಾನು ಅವರು ಮಾಡಿದ್ದನ್ನೇ ನಾನು ಊಟ ಮಾಡಿ. ಹೌದಾ? ನನಗೂ ವಾಂತಿ ಆಯ್ತು. ಹೌದಾ? ನಾನು ಹೊರಟದ್ದ? ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಅವಶ್ಯಕತೆ ಇದೆ. ಶಿವವಾಗಿ ನನಗೆ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಹೀಗೆ ನೀವು ವಹಿಸಿದಂತಹ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಮುಂದಕ್ಕೆ ಹೋದಾಗ ಅಯೋಧ್ಯ ನಗರವನ್ನು ಸೇರಿದೆ. ಋತುಪರ್ಣ ಚಕ್ರವರ್ತಿಯ ಮನೆಗೆ ಹೋದೆ. ಸ್ವಾಮಿ ಭೋಜನವನ್ನು ಸಿದ್ಧಗೊಳಿಸಿದರು, ಊಟವನ್ನು ಮಾಡಿದೆ. ಆದ್ರೆ ಎಂದೋ ಊಟ ಮಾಡಿದ ನೆನಪಾಯಿತು. ನಳ ಚಕ್ರವರ್ತಿಗಳ ಪಾತವನ್ನು ಸವಿದಂತಹ ಸವಿರುಚಿ. ಅಷ್ಟೇ ಅಲ್ಲ, ತಯಾರು ಮಾಡಿದವರು ನೋಡಬೇಕು ಅಂತ ಕರೆದುಕೊಂಡು ಬಂದ್ರೆ ನೋಡಿದ ಕೂಡ ನಾನು ವಾಂತಿ ಮಾಡಿದ್ದೇನೆ, ಊಟ ಮಾಡಿದ್ದಾನೆ. ಯಾಕೆ? ಅಂತಹ ವಿಶೇಷವಾದಂತಹ ರೂಪ, ಅಸಹ್ಯವಾದಂತಹ ರೂಪ, ದೇಹ ಎಲ್ಲ ವಕ್ರವಾಗಿರುವಂತಹ ರೂಪ. ಅಷ್ಟೇ ಅಲ್ಲ, ನನಗೆ ಸಾರಿಗೂ ಒಂದೇ ಆಗುದು. ಇದು ಬಹುಶಃ ನಳ ಚಕ್ರವರ್ತಿಗಳಿರಬೇಕು. ಯಾಕೆ ಕೇಳಿದ್ರೆ ರಾಜನಿಗಿರಬೇಕಾದಂತಹ ಕೆಲವೆಲ್ಲ ಗುಣಗಳನ್ನು ಅವರಲ್ಲಿ ಕಂಡಿದ್ದೇನೆ. ಆಜಾನುಭಾವು ಶರೀರ, ಅಷ್ಟೇ ಅಲ್ಲ ಮುಖದಲ್ಲಿರುವಂತಹ ವರ್ಚಸ್ಸು, ಕಾಲುನಡಿಗೆಯಲ್ಲಿರುವಂತಹ ವರ್ಚಸ್ಸು, ಇದನ್ನೆಲ್ಲ ನೋಡುವಾಗ ಮಹಾರಾಜರಾಗಿ ಕಾಣ್ತದೆ. ಆದ್ರೆ ಮಹಾರಾಜರು ಆಕೃತಿ ಕಾಣ್ತದೆ. ಹೌದೇ? ಹೌದು. ಅಲ್ಲಿರುವವರು ನನ್ನ ಗಂಡನಂತ ಪ್ರೀತನಂತ ನಳ ಚಕ್ರವರ್ತಿ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಬಹುಶಃ ವೇಷವನ್ನು ಮರೆಗೊಳಿಸಿ ಅಲ್ಲಿ ಅವರು ಸೇರಿರ್ಬೇಕು. ಅಲ್ಲಿರುವವರು ನನ್ನ ಗಂಡ. ಹೌದು 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 ಅಂತ ಹೇಳ್ತೀವಿ. ಆದ್ರೆ ಅವರು ಇಲ್ಲಿಗೆ ಬರುವ ಬಗೆ ಹೇಗೆ ಮಗಳೇ? ಅಪ್ಪಯ್ಯ, ನಾನೊಂದು ದಾರಿಯನ್ನು ಸೂಚಿಸಿದರೆ ತಪ್ಪು ತಿಳ್ಕೊಳ್ಬಾರದು. ಏನು ಕುಂಜಗಳಿರ್ತ ಮೋಹನ್ನ ಸಕಲ ರಾಯರ ಬಳಿಗೆ ಸಲ್ಲ ಮದುವೆ ನಾಳೆ ಸಂಜೆಗಳು ಅಲ್ಲಿ ಚೆಲುವ ಋತುವರ್ಣನಲ್ಲಿಗೆ ಅಟ್ಟು ಮುಟ್ಟದು ಚಿಂತಿಸುವ ಅಗತ್ಯವಿಲ್ಲ. ಉಪಾಯವನ್ನು ನಾನು ಹೇಳುತ್ತೇನೆ. ಏನು ಮಗಳೇ? 3 ಲೋಕದಲ್ಲೂ ನಳನನ್ನು ಹುಡುಕಿದ್ರೆ ಸುಳಿವಿಲ್ಲುವ ಕಾರಣಕ್ಕಾಗಿ ದಮಯಂತಿಗೆ ಪುನಃ ಸ್ವಯಂವರ. ಮಗಳೇ ಏನು ಅರ್ಥ ಆಯ್ತು? ಚಂದ್ರವಂಶದಲ್ಲಿ ಹುಟ್ಟಿದಂತಹ ನಿನ್ನ ಬಾಯಿಂದಲೂ ಇಂತಹ ಮಾತೆ
ಮತ್ತೊಂದು ಮದುವೆ ಎನ್ನುವುದಾಗಿದೆ. ಪುನಃ ಸ್ವಯಂವರ ಅದನ್ನು ಹುಡುಕುವಂತ ಹೊಣೆ ಹೊತ್ತವಳು ನಾನಾಗಿದ್ದೇನೆ. ಒಂದು ವೇಳೆ ಅಲ್ಲಿರುವ ನಳಚಕ್ರವರ್ತಿ ಹೌದಂತಾದ್ರೆ ಖಂಡಿತವಾಗಿ ಲೇಖವನ್ನು ಓದಿ ಬಂದೇ ಬರ್ತಾರೆ. ಮತ್ತೊಂದು ವಿಚಾರ, ಅಹುದೋ ಅಲ್ಲವೇ ತಿಳಿದ ಕಾರಣಕ್ಕಾಗಿ ರಾಜಾದಿರಾಜರುಗಳಿಗೆ ಓಲೆಯನ್ನು ಬರೆದು ಕಳುಹಿಸಿ. ಆದರೆ ಋತುಪರ್ಣ ಮಹಾರಾಜರಿಗೆ ಹೋಗುವಾಗ ನಾಳೆ ಮದುವೆ ಅಂತಿದ್ರೆ ಮುಂಚಿನ ದಿವಸ ಸಂಜೆ ಅಲ್ಲಿಗೆ ಓಲೆಯನ್ನು ಕಳಿಸಬೇಕು. ನನ್ನ ಗಂಡ ನಳಚಕ್ರವರ್ತಿ ಹೌದಂತಾದ್ರೆ ಲೇಖನವನ್ನು ಓದಿ ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಆ ವಿಶ್ವಾಸ ನನಗುಂಟು. ಇಷ್ಟು ಮಾಡಿ ಆಮೇಲೆ ಮಗಳೇ, ಸರಿಯಾಗಿ ಅರ್ಥವಾಯ್ತು ನೀನು ಹೇಳಿದಂತಹ ಮಾತು ಯಾಕೆ ಅಂತ. ಪುನಃ ಸ್ವಯಂವರವನ್ನು ಏರ್ಪಡಿಸಿ ಮದುವೆಯಾಗಬೇಕೆನ್ನುವಂತಹ ಹಂಬಲದಿಂದಲ್ಲ, ಗಂಡನಲ್ಲಿಗೆ ಬರೆಸುವುದಕ್ಕಾಗಿ. ನೀನು ಹೇಳಿದ ಹಾಗೆ ವ್ಯವಸ್ಥೆ ಮಾಡ್ತೇನೆ, ಹೇಳಿದ ಹಾಗೆ ವ್ಯವಸ್ಥೆ ಮಾಡ್ತೇನೆ. ಪುರೋಹಿತರೆ, ಮಗಳು ಹೇಳಿದ್ದನ್ನು ಕೇಳಿಸಿಕೊಳ್ಳುತ್ತೀರಾ? ಎಲ್ಲ ರಾಯರಿಗೂ ಓಲೆಯನ್ನು ಕಳಿಸಬೇಕು. ಆದ್ರೆ ಅಯೋಧ್ಯೆಗೆ ನಾಳೆ ಸ್ವಯಂವರ ಅಂತ ಆದ್ರೆ ಇಂದು ಸಂಜೆ ಓಲೆ ಮುಟ್ಟುವಾಗ ವ್ಯವಸ್ಥೆ ಮಾಡಿ ಮುಂದೆ ಗಡಿಬಿಡಿಯಲ್ಲಿ ಓಲೆ ಕೊಟ್ಟು ಹೋದ ಹೌದೇ? ಓಲೆ ದೂತ ಬಂದ್ರೆ ನನಗೆ ಗೊತ್ತೇ ಆಗಲಿಲ್ಲ. ಅಯೋಧ್ಯಾಧಿಪತಿಯಾಗಿರುವಂತಹ ಋತುಪರ್ಣ ಮಹಾರಾಜನಿಗೆ ಕುಂಡಿನಾಪುರದ ಭೀಮಕರಾಜರು ಮಾಡುವ ನಮಸ್ಕಾರಗಳು. ನಾವುಗಳೆಲ್ಲ ಸುಕ್ಷೇಮ, ಸದಾ ನಿಮ್ಮ ಕ್ಷೇಮವನ್ನೇ ಬಯಸುತ್ತಾ ಇದ್ದೇನೆ. ಮತ್ತೇನು ಮತ್ತೇನು ನನ್ನ ಮಗಳಾಗಿರುವಂತಹ ದಮಯಂತಿಯನ್ನು ಚಕ್ರವರ್ತಿಗಳಿಗೆ ಮದುವೆ ಮಾಡಿಕೊಟ್ಟಿರುವಂತಹ ವಿಚಾರ ನೀವೆಲ್ಲವರು ತಿಳಿದವರೇ. ಆದರೆ ಸದ್ಯ ನಳಭೂಪತಿ ಜೂಜನ್ನಾಡುವುದರ ಮೂಲಕ ರಾಜ್ಯವನ್ನು, ಸಾಮ್ರಾಜ್ಯವನ್ನು, ಸರ್ವಸ್ವವನ್ನು ಕಳೆದುಕೊಂಡು ಸತ್ಯ ಸಹಿತರಾಗಿ ಕಾಡುವಾಸಿಯಾಗಿದ್ದಾನೆ. ಮಗಳು ನನ್ನ ಮನೆ ಬಂದು ಸೇರಿಕೊಂಡಿದ್ದಾಳೆ. ಎಲ್ಲಿ ಹುಡುಕಿದರೂ, ಯಾರನ್ನು ಹುಡುಕುವುದಕ್ಕೆ ಕಳಿಸಿದರೂ ಕೂಡ ಎಲ್ಲಿಯೂ ಕಾಣ ಸಿಗಲಿಲ್ಲ. ಆತನ ಪತ್ತೆ ಇಲ್ಲ. ಆದ ಕಾರಣ ನನ್ನ ಮಗಳ ಕಣ್ಣೀರನ್ನು, ವ್ಯಥೆಯನ್ನು ಕಂಡಿರುವಂತಹ ನಾನು ಮನಸ್ಸು ಕರಗಿ ನನ್ನ ಮಗಳಾಗಿರುವಂತಹ ದಮಯಂತಿಗೆ ಪುನಃ ಹೇಳಿದೆ. ನಾವು ಬೆಂಕಿ ಹತ್ತಿರ ಎಲ್ಲ ನಿಲ್ಬೇಡ, ತಲೆ ತಿರುಗುತ್ತದೆ, ಪಿತ್ತ ದುರ್ಬಲ ಆಗುತ್ತದೆ. ಹೇಳು, ಏನಾಯ್ತು ನಿನಗೆ? ಸ್ವಲ್ಪ ತಲೆ ಹೇಳಿದೆ, ಆ ಬೆಂಕಿ ಹತ್ತಿರ ಎಲ್ಲ ನಿಲ್ಲಬಾರದು, ಸ್ವಲ್ಪ ದೂರ ನಿಲ್ಲಬೇಕು, ಆದಷ್ಟು ಹಿಂದೆ ಸರಿಯಬೇಕು. ದಮಯಂತಿಗೆ ಪುನಃ ಸ್ವಯಂವರ ಎಂಬುದಾಗಿ ಏರ್ಪಡಿಸಿದ್ದೇನೆ. ವಸುಧೆಲ್ಲ ಭಿನ್ನ ಪತ್ರಗಳನ್ನು, ಲೇಖನಗಳನ್ನು ಕಳಿಸಿದ್ದೇನೆ. ಎಲ್ಲವರು ಬಂದು ಸೇರಿದವರಿದ್ದಾರೆ. ದಶಮಿಯ ದಿನ ಗಳಿಗೆ 13ಕ್ಕೆ ಸರಿಯಾಗಿ ನನ್ನ ಮಗಳ ಸ್ವಯಂವರ. ನೀವು ಬರಬೇಕು, ಕಾರ್ಯಕ್ರಮವನ್ನು ಚಂದ ಕಾಣಿಸಿ ಬರಬೇಕು.
ಬಿಚ್ಚಿ ಕುಳಿತಿದ್ದೀರಿ. ಒಬ್ಬರ ಬಾಯಿ ಇನ್ನೊಬ್ಬರ ಕಿವಿಯಲ್ಲಿ ಗುಡಿ ಕಟ್ಟಿದೆ. ಯಾಕೆ ಹೇಳಿರಿ, ಉತ್ತರವನ್ನು ಹೇಳಿರಿ. ಹೌದು, ನೀವು ಯಾರು ಉತ್ತರಿಸಲಾರಿರಿ. ಯಾಕೆ? ಸರಿಯಾಗಿ ತಿಳಿದುಕೊಂಡೆ ನಾನು. ಯಾಕಂದರೆ ಯಾರು ಕೂಡ ಮಾಡುವುದಕ್ಕೆ ಭರತ ಭೂಮಿಯ ಭಾಗ್ಯ ಸಂಸ್ಕಾರದ ಧರ್ಮವನ್ನು ಮರೆತು ಹೀನ ಕೃತ್ಯವನ್ನು ಮಾಡುವುದಕ್ಕೆ ಯಾರೂ ಮನಸ್ಸು ಮಾಡಲಾರರು, ಯಾರೂ ಸಮ್ಮತಿಸಲಾರರು. ಆದರೂ ಭೀಮಕ ಬರೆದಿದ್ದಾನೆ, ನನ್ನ ಮಗಳ ಕಣ್ಣೀರನ್ನು ಕಂಡು ಕರಗಿದ್ದೇನೆ ಎನ್ನುವ ಹಾಗೆ ಮಗಳ ಕಣ್ಣೀರನ್ನು ಕಂಡು ಕರಗಿದಂತಹ ಭೀಮಕ ನನ್ನ ಮಗಳ ಪತಿಯ ಯೋಗ್ಯತೆಯನ್ನು ಬಲ್ಲದೆ ಈತ ಚಿಂತಿಸುತ್ತಿರುವಂತಹ ಭೀಮಕ ತನ್ನ ಮಗಳನ್ನು ಕೈ ಹಿಡಿದಂತಹ ಗಂಡನ ಯೋಗ್ಯತೆಯನ್ನು ಸರಿಯಾಗಿ ಆಲೋಚನೆ ಮಾಡಿದ್ದಾನೆ. ಸಮಸ್ತ ಔಷಧಿಗಳಿಗೂ ಕೂಡ ಅಮೃತದ ಹನಿಯನ್ನು ಸಿಂಚಿಸಿ ಔಷಧೀಶ್ವರ ಎನ್ನುವ ಹಾಗೆ ನೆಗಳತೆ ಪಡೆದಿರುವ ಪರಮ ಪಾವನವಾಗಿರುವಂತಹ ಚಂದ್ರ ವಂಶದಲ್ಲಿ ಸಂಚರಿಸಿದಂತಹ ಭಾಗ್ಯರತ್ನರಾಗಿದ್ದಾರೆ. ಉಪನಿಷತ್ತಿನ ನಿರ್ಬಂಧದಂತೆ ಚಕ್ರವರ್ತಿಗಳಲ್ಲಿ ಒಬ್ಬರಾಗಿ ಮೆರೆದಂತಹ ಭಾಗ್ಯ ಚೂಡಾಮಣಿಯಾಗಿದ್ದಾರೆ. ಅಂತಹ ಪುಣ್ಯ ಪುರುಷನಿಗೆ ಕಾಲದೋಷದಿಂದಲೂ ಕರ್ಮದೋಷದಿಂದಲೂ ಕೇವಲ 2 ದಿವಸದ ಕಷ್ಟ ಪ್ರಾಪ್ತಿಯಾಗಿದೆ. ಅಂದ ಮಾತ್ರಕ್ಕೆ ಅದನ್ನು ಗಣಿಸದೆ ಇಂದು ದಮಯಂತಿಗೆ ಪುನರ್ ಸ್ವಯಂವರ ಮಾಡುತ್ತಾನಂತೆ. ಉಂಟೆ ಈ ಅಧಿಕಾರ ಅವನಿಗೆ? ಮದುವೆ ಎಂದರೆ ಮಕ್ಕಳಾಟಿಕೆಗೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ಈ ಅಂತಹ ಅವಳಿಗೆ ಮತ್ತೆ ಮದುವೆ ಮಾಡುವುದಕ್ಕೆ ಇವನಿಗೆ ಯಾವ ಹಕ್ಕಿದೆ? ಹೌದು, ಸರಿಯಾದಂತಹ ಕೆಲವೊಂದು ಧರ್ಮ ಮಾರ್ಗಗಳಿವೆ. ಮತ್ತು ಪುತ್ರ ಸಂತಾನವನ್ನು ಪಡೆಯಬೇಕು ಅಂತಾದ್ರೆ ಶಾಸ್ತ್ರ ಸಮ್ಮತವಾಗಿ ತನ್ನ ಅಣ್ಣನ ಅಲ್ಲ ತಮ್ಮನು ಅವರು ದೇವರಿಗೆ ಸಮಾನ ಆಣೆ ಮಾಡಿ ಪ್ರಮಾಣ ಮಾಡಿ ಅವರನ್ನು ಕೂಡುವುದರ ಮೂಲಕ ಪುತ್ರ ಸಂತಾನವನ್ನು ಪಡೆಯಬಹುದಂತೆ ಶಾಸ್ತ್ರ ಪ್ರಕಾರವಾಗಿ. ಆದರೆ 2 ಮಕ್ಕಳ ತಾಯಿಯಾಗಿದ್ದಾಳೆ. ಅಂತಹ ಅವಳಿಗೆ ಅಂತಹ ಅನಿವಾರ್ಯತೆ ಇದೆ. ಆದರೆ ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೆ. ಮಹಾಪತಿವ್ರತೆಯಾಗಿರುವಂತಹ ಆಕೆ ಒಂದು ಕಾಲದಲ್ಲೇ ನಳನಲ್ಲದೆ ಈ ಕುಳಿದರು ದೇವತೆಗಳಾದರೂ ಪುರಿಗಳಿಗೆ ಸಮಾನ. ಅಂತಹ ಪರಮ ಪತಿವ್ರತೆಯಾಗಿರುವಂತಹ ಆ ದಮಯಂತಿ ಇನ್ನೊಬ್ಬ ಪುರುಷರನ್ನು ವಿಷಪುರುಷರನ್ನು ಕೂಡಿ ತನ್ನ ಶರೀರದ ತ್ರಿಶಯನ್ನು ತೀರಿಸಿಕೊಳ್ಳುವುದಕ್ಕೆ ಮನ ಮಾಡಿಯಾಳೆ. ಹಾಗಾದ್ರೆ ಹೀಗೆ ತೀರ್ಮಾನ ಮಾಡುವುದಕ್ಕೆ ಕಾರಣವೇನು? ಅರೆಮರುಳು ಮೂಢಮತಿಯಾಗಿದ್ದಾರೆ. ಇವು ಅವರ ವಿಚಾರ ಬಿಡೋಣ.
ಬಂಡತನದಿಂದ ಬಂದು ನೆರೆದಿದ್ದಾರೆ ಅವರೆಲ್ಲ. ಅಲ್ಲ ಅಂತಾದ್ರೆ ನಳ ದಮಯಂತಿಯರು ಚಕ್ರವರ್ತಿಯಾಗಿ ಬೆರೆಯುವ ಕಾಲದಲ್ಲಿ ಈವರು ಕುಳಿತಿರುವಂತಹ ವೇಳೆಯಲ್ಲಿ ಕಾಲಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿ ಅಮ್ಮ, ಅಯ್ಯ, ದೇವರೇ ಎನ್ನುವ ಹಾಗೆ ಹೇಳಿದಂತಹ ಆ ನಾಲಿಗೆಯಲ್ಲಿಯೇ ಇಂದು ಹೆಂಡತಿಯಾಗುವವಳು, ನಾನು ಭರಿಸುವಂತಹ ಕಲ್ಲೆ ಅವಳು ಎನ್ನುವ ಹಾಗೆ ಹೇಳುವಷ್ಟರ ಮಟ್ಟಕ್ಕೆ ಮುಟ್ಟಿದ್ದಾರೆ ಅಂತಾದ್ರೆ ಅವರ ಅಹಂಕಾರ, ಅವರ ಮಂದಮತಿ ಏನು ಮಾಡೋಣ ಏನು ಮಾಡೋಣ. ದಶಮಿಯ ದಿವಸ ನಾಳೆ 13 ಗಳಿಗೆಗೆ ತಲುಪುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಂದ ಕುಂಡಿನಾಪುರಕ್ಕೆ ತಲುಪಬೇಕು ಅಂತಾದ್ರೆ 15 ದಿವಸಗಳು ಬೇಕಾದೀತು. ಉಳಿದಿವರು ಇರುವುದು 10 ದಿವಸ. ಏನು ಮಾಡಲಿ? ಒಂದು ವೇಳೆ ಅಂತ ಅವಕಾಶ ಸಿಕ್ಕಿದೆ ಏನು ಮಾಡಲಿ? ಏನು ಪ್ರಯೋಜನ ಉಂಟು? ಸ್ವಯಂವರ ನಡೆಯುವುದು ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ದೂರ ಉಂಟು. ಇದು ಏನು ಪ್ರಯೋಜನ ಇಲ್ಲ. ಒಂದು ವೇಳೆ ಅಲ್ಲಿಗೆ ತಲುಪುವುದಕ್ಕೆ ನಮಗೆ ಸಮಯ ಅವಕಾಶ ಒದಗುತ್ತಾ ಇದ್ದೆ ನನ್ನದಾಗಿರುವಂತಹ ಪರಾಕ್ರಮ ಏನು ಎನ್ನುವ ಹಾಗೆ ತೋರಿಸಿಕೊಡ್ತಾ ಇದ್ದೆ. ಆದರೆ ಹೋಗುವುದಕ್ಕೆ 15 ದಿವಸ ಬೇಕು, ಉಳಿದಿರುವುದು 1/2 ದಿವಸ. ಏನು ಮಾಡ ನೀವೀಗ ಹೋಗ್ತೀರಿ ಅಂತ ಹೇಳ್ತೀರಲ್ವಾ? ಸ್ವಯಂವರಕ್ಕೆ ಬರುವವರೆಲ್ಲ ಯಾರು? ವೀರಾದಿ ವೀರರು, ಶೂರಾದಿ ಶೂರರು. ಅಷ್ಟು ಮಾತ್ರವಲ್ಲ, ಒಂದು ಮದುವೆ ಆದ ಹೆಂಗಸನ್ನು ಮದುವೆ ಆಗಲಿಕ್ಕೆ ಬರ್ತಾರೆ ಅಂತ ಆದ್ರೆ ಅವರು ಕಾಮುಕರೇ ಸರಿ. ಅವರು ಅವರಲ್ಲಿ ಹೋರಾಡುವುದಕ್ಕೆ ನಿಮ್ಮಿಂದ ಸಾಧ್ಯ. ಬರುವಾಗ ಹೇಗೆ ಬಂದಾರ ಅವರು? ಸೈನ್ಯ ಸಮೇತರಾಗಿ ಬರ್ತಾರೆ, ಖಡ್ಗ ಸಮೇತರಾಗಿ ಬರ್ತಾರೆ.
ಮತ್ತೆ ನಿಮಗೆ ಛಲ ಉಂಟ ನಿಮ್ಮನ್ನು ನಾಳೆ ಬೆಳಿಗ್ಗೆ 5ರ ಒಳಗೆ ಕಲ್ಪಿಸುವಂತ ಜವಾಬ್ದಾರಿ ನಂದು. ಸುಳ್ಳು ಹೇಳ್ತೀಯೇನೋ? ಇಲ್ಲಿ ಬಾರು. ಸುಳ್ಳು ಹೇಳ್ತೀಯೇನೋ? ಇಲ್ಲಿ ನನಗೆ ಸಂಭಾವನೆ ಕಡಿಮೆ ಆಗ್ತದ. ಹೆಚ್ಚಿಸಬೇಕು ಅಂತ ಹೇಳಿದ್ದಲ್ಲ, ಬೇಕು ಅಂತಾದ್ರೆ ಕೇಳಿ ಪಡೆದಕ್ಕ ಸುಳ್ಳು ಹೇಳಬೇಡ. ಅದೇನೋ ಮಾತು ಆಡಿದ್ರೆ ಹೋಯಿತು, ಮುತ್ತು ಒಡೆದ ಹೋಯಿತು. ರಾಜನಲ್ಲಿ ವ್ಯವಹರಿಸುವಾಗ ಕತ್ತಿಯ ಬಾಯಿಯಲ್ಲಿ ಜೇನು ತುಪ್ಪವನ್ನು ಸವರಿ ಅದನ್ನು ನಾಲಿಗೆಯಿಂದ ನಕ್ಕಿದ್ರೆ ಎಷ್ಟು ಜಾಗ್ರತೆ ಬೇಕು, ಅಷ್ಟು ಜಾಗ್ರತೆ ಬೇಕು. ನನ್ನಲ್ಲಿ ಮಾತನಾಡುವಾಗ ಮಾತು ಆಡಿದ್ರೆ ಹೋಯ್ತು, ಅಲ್ಲಿ ಹೊತ್ತಾದ್ರೆ ಹುಡುಗಿ ಹೋಯ್ತು ಅಂತ ಹೇಳ್ತದೆ. ಆದ್ದರಿಂದ ನಿಮ್ಮನ್ನು ಆರಿಸಬೇಕು ನಾನು ಕಲ್ಪಿಸ್ತೇನೆ. ಸತ್ಯವೇ? ಮತವನಿಸಿದ್ದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಂಬುತ್ತೇನೆ. ಒಂದು ಪ್ರಕಾರವಿರಲಿದು, ಒಂದು ಪ್ರಕಾರವಿರಲಿ, ಬಳಿರೆ ಒಂದು ಪ್ರಕಾರವಿರಲಿದು. ನೀನು ಹೇಳಿದ ಮಾತು ಸತ್ಯವೇನೋ? ನಾನು ಅನ್ನ ಕೊಟ್ಟದ್ದಕ್ಕೆ ಸಾರ್ಥಕ್ಯವನ್ನು ಮಾಡುತ್ತೇನೋ? ಅನ್ನದ ಋಣ ತೀರಿಸ್ತೇನೆ. ಖಂಡಿತವಾಗಿಯೂ ತಾನೇ ದೀನರಾಗಿ ಬೇಡುತ್ತೇನೆ. ಏನು ಒಂದು ಉಪಕಾರವನ್ನು ಮಾಡಯ್ಯ. ನೀನು ಹೇಳಿದಂತೆ 5ರೊಳಗೆ ಅಲ್ಲ, ಅದಕ್ಕೆ ಸರಿಯಾಗಿ ನೀನು ನನ್ನನ್ನು ಅಲ್ಲಿಕೊಂಡು ಹೋಗಿ ತಲುಪಿಸಿದ್ದಾದ್ರೆ ನಿನ್ನ ಋಣವನ್ನು ನನ್ನ ಜೀವಮಾನದಲ್ಲಿ ಮರೆಯುವುದಿಲ್ಲ. ಒಂದು ಉಪಕಾರ ಅಂತ ಭಾವಿಸು. ಖಂಡಿತವಾಗಿ ನಾನು ಮಾಡ್ತೇನೆ. ಹೋಗಿ ಸ್ವಯಂವರವನ್ನು ಬರೀತಾನೆ ವ್ರತವನ್ನು ಸಿದ್ಧಪಡಿಸಿ. ನೀವು ಸಿದ್ಧರಾಗಿ ಬಂದಷ್ಟೊತ್ತಿಗೆ ನಾನು ರಥ ಸಿದ್ಧ. ನಾನು ಹೊರಟೆ ಈಗ. ಇದು ನನ್ನನ್ನು ಲಗಾಡಿ ತೆಗಿಲಿಕ್ಕ ಹೌದೇನು? ಆ ಕುದುರೆಗೆ ಸರಿಯಾಗಿ ನಿಲ್ಲುವ ಚೈತನ್ಯ ಇಲ್ಲ. ಬಡತರು ಕುದುರೆಯನ್ನು ಕಟ್ಟಿದ್ದಿ. ಇದು ನಾವು ಅಯೋಧ್ಯೆಯನ್ನು ದಾಟುವುದೇ ನನಗೆ ಧೈರ್ಯ. ಕೆಲವು ಬಡತಲಿದ್ದದ್ದೇ ಕೆಲಸ ಮಾಡುದು ಜಾಸ್ತಿ ಗೊತ್ತುಂಟು. ಹೌದು, ಹೀಗೆ ತೋರ ಇದ್ದದ್ದು ಪ್ರಯೋಜನ ಇಲ್ಲ ಅಂತ ಗೊತ್ತುಂಟು. ಆದ್ರೆ ಏನು ಮಾಡೋಣ ಹೇಳು? ಕುದುರೆ ಸುಳಿ ಎಷ್ಟುಂಟು ನೋಡಿ. ಇದನ್ನು ನೋಡುವಾಗ ನನಗೆ ಭರವಸೆ ಧೈರ್ಯ ಇಲ್ಲ. ವಿಶಿಷ್ಟವಾದಂತಹ ಕುದುರೆ ಇದು. ನಿಮ್ಮನ್ನು ಅಲ್ಲಿಗೆ ತಲುಪಿಸಲಿಕ್ಕೆ ಸಹಕಾರಿ ಆಗ್ತದೆ. ಆದಷ್ಟು ಬೇಗನೆ ವ್ರತವನ್ನು. ಹಾಗಾದ್ರೆ ಸರಿಯಾದಂತಹ ಕುದುರೆಯನ್ನು ಏರಿಕೊಳ್ತೇನೆ. ನನ್ನ ಕಳದಲ್ಲಿರುವಂತಹ ಜಾರಿ ಕೆಳಗೆ ಬಿದ್ದು ಈಗ ತಾನೇ ಹೆಕ್ಕಿ ಬರುತ್ತೇನೆ. ಸ್ವಲ್ಪ ನಿಲ್ಲಿಸು. ಹಿಂದೆ ಉಳಿದುದು ಮರೆಯ ಕೈಯಲ್ಲಿರುವಂತಹ ಕರವಸ್ತ್ರವು ಬಿದ್ದಿದಲ್ವ, ಅದನ್ನ ಮುಂದಕ್ಕೆ ಸಿಗುವುದಿಲ್ಲ. ನಾವು ಮುಂದೆ ಬಂದು 62 ಯುವಜನ ಕಳೆಯುವ. ಆದ್ದರಿಂದ ನಾನು ಮರ್ತೇ ಬಿಡಿ. ಅಂದರೆ ಅಷ್ಟು ಮುಂದೆ ಬಂದಿದ್ದೇವೆ ನಾವು. ಹೌದು. ಸೈರಿಸುವ ರಥವನ್ನು ನಿಲ್ಲಿಸು. ಇದು ನಮ್ಗೆಲ್ಲಿ ಮುಟ್ಟಬೇಕು, ಮದುವೆಗೆ ಹೋಗ್ಬೇಕು. ತೊಂದರೆ ಇಲ್ಲ. ಇನ್ನು ಹೊತ್ತಾದರೂ ಕೂಡ ಅದಕ್ಕೆ ಹೊಣೆಗಾರ ನಾನು. ಆಮೇಲೆ ಊಟ ಕೂಡ ಸಿಗ್ಲಿಕ್ಕಿಲ್ಲ. ಊಟ ಸಿಕ್ಕದಿದ್ರು ಮಾಡಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ಕೆಂದೂಳು ನಭೋ ಮಂಡಲವನ್ನು ವ್ಯಾಪಿಸುತ್ತಾ ಇತ್ತು. ನನ್ನ ಮುಖಕ್ಕೂ ಬಡಿಯುತ್ತಾ ಇತ್ತು. ಅದನ್ನು ಸವರಿಕೊಳ್ಳುವುದಕ್ಕಾಗಿ ಕೈಯಲ್ಲಿರುವಂತಹ ವಸ್ತ್ರವನ್ನು ಉಪಯೋಗಿಸಿದೆ. ಆಗ ಜಾರಿ ಕೆಳಗೆ ಬಿತ್ತು. ನಿಲ್ಲಿಸುವುದಕ್ಕೆ ಹೇಳಿದರೆ 62 ಹಿಂದೆ ಉಳಿಯಿತು. ಏನಿದರ ಅರ್ಥ?
ಹಾಗಾದರೆ ಅಷ್ಟು ವೇಗವಾಗಿ ಬಂದಿದ್ದೇವೆ ನಾವು. ಅಷ್ಟು ವೇಗವಾಗಿ ಬರುವುದಕ್ಕೆ ಈತನಿಗೆ ಹೇಗೆ ಸಾಧ್ಯವಾಯಿತು? ವಾಯುವೇಗದಿಂದ ಬಂದದ್ದೇ ಅಲ್ಲ. ಇಷ್ಟು ಬೇಗ ಬರುವುದಕ್ಕೆ ಕಾರಣ ಮನೋವೇಗ. ಇಂಥ ಒಬ್ಬ ವಿಕಾರ ಸ್ವರೂಪಿಗೆ, ಕುದುರೆ ಕಾಯುವವನಿಗೆ ಮನೋವೇಗದ ಚೈತನ್ಯ ಬಲುವು ಇರುವುದಕ್ಕೆ ಸಾಧ್ಯವಿದೆ. ಹಾಗಾದ್ರೆ ಈತನ್ಯಾರು? ಒಂದೊಂದಾಗಿ ಈಗ ನನಗರ್ಥವಾಗುತ್ತಾ ಇವೆ. ಆಸ್ಥಾನಕ್ಕೆ ಬಂದು ನಿಂತಾಗ ಪೀಠದಿಂದ ಸಿಂಹಾಸನದಿಂದ ಎತ್ತುತ್ತೆ. ನಾನೇ ಅರಿಯದ ತೆರದಲ್ಲಿ ಒಬ್ಬ ರಾಜರಾದವನು ಸಿಂಹಾಸನದಿಂದ ಏಳಬಹುದೇ? ಏಳಬೇಕೆ? ರಾಜಮಾತೆ ಗುರು. ಹಾಗೆ ಚಕ್ರವರ್ತಿ ಬಂದಾಗ ಮಾತ್ರ ಎದ್ದು ನಿಲ್ಲಬೇಕು. ಈತ ಚಕ್ರವರ್ತಿಯೇ, ವಿಕಾರ ಸ್ವರೂಪಿಯಾಗಿರುವಂತಹ ಈತನನ್ನು ಕಂಡು ನನಗೆ ಅರಿಯದಂತೆ ನಾನು ಎದ್ದು ನಿಂತೆ. ಆಮೇಲೆ ಬೇಟೆಗೆ ಹೋಗಿ ಬಾಯಾರಿ ಬಸವಳಿದಿರುವಂತಹ ನನಗೆ ಬಿಸಿ ಬಿಸಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನು ಒದಗಿಸಿದ. ಆವಾಗಲೂ ಇವನ ಯೋಗ್ಯತೆಯನ್ನು ಅರ್ಥವಿಸುವುದಕ್ಕೆ ನನಗೆ ಸಾಧ್ಯವಾಗಿಲ್ಲ. ಆ ಕಾರಣದಲ್ಲಿ ತಂಗೊಳನ್ನ ಅಂತ ಇವ ಕೊಟ್ಟದ್ದು ನಳಪಾತವಾಗಿತ್ತು. ಆಮೇಲೆ ಉಂಡು ತೃಪ್ತನಾದಂತ ನಾನು ಈತನನ್ನೊಮ್ಮೆ ಅಪ್ಪಿಕೊಳ್ಳುತ್ತೇನೆ ಅಂತ ಹೋದಾಗ ಉಕ್ಕನ್ನು ಹಿಡಿದ ಅನುಭವ ನನಗಾಯಿತು. ಈತನನ್ನು ಎಳೆದು ಆಲಿಂಗನ ಮಾಡಿಕೊಳ್ಳುವುದಕ್ಕೆ ನನಗೆ ಅಸಾಧ್ಯವಾಗುತ್ತದೆ ಅಂತಾದ್ರೆ ಅಲ್ಲಿಯೂ ನಾನು ತಪ್ಪಿ ಬಿದ್ದೆ. ಆಮೇಲೆ ದಮಯಂತಿಗೆ ಪುರತ್ವ ಎಂಬರು ಆ ಶಬ್ದವನ್ನು ಪ್ರಯೋಗಿಸಿದ ಕ್ಷಣ, ವಾಚಿಸಿದ ಕ್ಷಣ ಧರೆಯಲ್ಲಿ ಮೂರ್ಛಿತನಾಗಿ ಬಿದ್ದ. ಯಾರೋ ಒಬ್ಬಳು ದಮಯಂತಿಗೆ ಅಲ್ಲಿ ಸ್ವಯಂವರ ಆಗುವುದಿದ್ದರೆ ಇವ ಬೀಳುವುದು ಯಾಕೆ? ಹಾಗಾದರೆ ಅವರಿಗೆ ಸಂಬಂಧ ಉಂಟು. ಅಲ್ಲಿಯೂ ನಾನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಅಸಮರ್ಥನಾಗಿ ಹೋದೆ. ಈಗ ನೋಡಿದರೆ ನಮ್ಮ ರಥ ವಾಯುವೇಗದಿಂದ ಸಂಚರಿಸುತ್ತಾ ಇವೆ. ಇಂತಹ ಯೋಗ್ಯತೆ, ಇಂತಹ ಪರಾಕ್ರಮ, ಇಂತಹ ಅರ್ಹತೆ ಪ್ರಪಂಚದಲ್ಲಿ ಇರುವುದಾದರೆ ಯಾರಿಗಿರುವುದಕ್ಕೆ ಸಾಧ್ಯವಿದೆ? ತಿಳಿಯಿತು. ಇವನಿಗೆ ಇದೆ, ಇವನಿಗೆ ಇರುವುದಕ್ಕೆ ಸಾಧ್ಯ. ಹಾಗಾದರೆ ಈತನ್ಯಾರು? ಸರಿಯಾಗಿ ಹೇಳು. ನಳನಿಗಲ್ಲದೆ ಹರಿಹರಾದ್ಯರಿಗೂ ಕೂಡ, ದೇವಾದಿ ದೇವತೆಗಳಿಗೂ ಕೂಡ ಇಂತಹ ಮನೋವೇಗದಲ್ಲಿ ರಥವನ್ನು ಹಾರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀವು ನಳ ಚಕ್ರವರ್ತಿಯಾಗಿದ್ದಿ. ನೀನು ಭಾವುಕ ಅಲ್ಲ ನಳ. ನೀನು ನಳ ಚಕ್ರವರ್ತಿಯಾಗಿದ್ದಿ. ನಾನು ಭಾವುಕ ಅಲ್ಲ ನಳ. ನೀನು ನಳವೇ ಆಗಿದ್ದಿ. ನಾನು ಭಾವುಕ ಅಲ್ಲ ನಳ. ಭಾವುಕ ಅಲ್ಲ,
ನಳ ಅಂತ ಹೇಳ್ತಾರೆ. ಬಾಹುಕ. ನೀನು ಬಾವುಕ ಅಲ್ಲ, ನೀನು ನಳ ನಳ ನಳ. ಹೌದೇನು? ಇಷ್ಟು ದಿನ ನನ್ನಲ್ಲಿ ಸೌಗೆಯಿಂದ ಇದ್ದಂತಹ ವಂಚಿಸುವುದಕ್ಕೆ ಹೊರಟೆಯೋ? ನಿನ್ನಲ್ಲಿ ತೋರಿಸಿದಂತಹ ಪ್ರೀತಿ, ನಿನ್ನಲ್ಲಿ ತೋರಿಸಿದಂತಹ ವಿಶ್ವಾಸಕ್ಕೆ ನೀನು ಪ್ರತಿಯಾಗಿ ಉತ್ತರಿಸುವುದಿಲ್ಲ, ಉಪಕಾರ ಮಾಡುವುದಿಲ್ಲ ಅಂತಾದ್ರೆ ನನ್ನ ನಿನ್ನನ್ನು ಕೇವಲ ಆಳುಗಳಂತೆ ನೋಡಿದವನು ನಾನಲ್ಲ, ನನ್ನ ಆತ್ಮೀಯ ಸಖ, ನನಗೆ ಉಣಬಡಿಸುವಂತಹ ಪುಣ್ಯಾತ್ಮ ಎಂಬುದಾಗಿ ಇದುವರೆಗೆ ಸಲುಗೆಯಿಂದ ಪ್ರೀತಿಯಿಂದ ಸಂತೋಷವನ್ನು ಹಂಚಿಕೊಂಡು ವ್ಯವಹರಿಸಿದವನು ನಾನು. ಆದರೆ ಈಗ ನನ್ನ ಬಾರಿಗೆ ಸಂದಿಗ್ಧತೆ, ಕುತೂಹಲ, ಜಿಜ್ಞಾಸೆ ಹುಟ್ಟಿದಾಗ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನೀನು ಸಿದ್ಧನಿಲ್ಲ. ಹಾಗಾದ್ರೆ ನಾನೊಬ್ಬ ಪಾಪಿಷ್ಟ, ನಾನೊಬ್ಬ ನತದೃಷ್ಟ, ನಾನೊಬ್ಬ ಸಾಮಾನ್ಯ ಎನ್ನುವ ಹಾಗೆ ತಿಳಿದುಕೊಂಡೆ. ಇಲ್ಲವಯ್ಯ, ಇಷ್ಟು ಬೇಡಿದರೂ ಕೂಡ ನೀನು ಒಪ್ಪಿಕೊಳ್ಳುವುದಿಲ್ಲ, ನಿನ್ನ ಗುಟ್ಟನ್ನು ನೀನು ಬಿಟ್ಟುಕೊಡುವುದಿಲ್ಲ ಅಂತಾದ್ರೆ ನಾವು ಇನ್ನು ಉಳಿದು ಜೀವೋತ್ಸವವಾಗಿ ಹೆಣವಾಗಿ ಉಳಿಯಬೇಕೆ? ಇಲ್ಲವಯ್ಯ, ನಾನು ಉಳಿಯುವುದಿಲ್ಲ. ಇನ್ನೊಬ್ಬರ ಮುಖವನ್ನು ಇನ್ನು ನೋಡಲಾರೆ. ಇದೋ ನನ್ನ ನಾಲಿಗೆಯನ್ನೇ ಹೊರ ಎಳೆದು ಕತ್ತರಿಸಿಕೊಂಡು ನಿಮ್ಮ ನಾಲಿಗೆಯನ್ನೇ ಹೇಳಲಿಕ್ಕೆ ಮುಂದಾಗಿದ್ದೀರ. ಈಗಾದ್ರೂ ಹೇಳಿದ್ರೆ ಮತ್ತೆ ನೀವು ಎಣಿಸಿದಂತೆ ನಾವೇ ನಿನ್ನ ಸಮದಂಡಿಯಾಗಿ ಸಮಕ್ಷದಲ್ಲಿ ಮತ್ತೊಬ್ಬನಿಗೆ ನಿಲ್ಲುವುದಕ್ಕೆ ಸಮರ್ಥರಿಲ್ಲ ಪ್ರಪಂಚದಲ್ಲಿ. ಮಾತ್ರವಲ್ಲ, ಸರ್ವಾಂಗ ಸೌಂದರ್ಯವಂತ ಅಂತಹ ಸ್ಫುರದ್ರೂಪಿಯಾಗಿರುವಂತಹ ನಿಮಗೆ ಇಂತಹ ಕುರೂಪ, ಇಂತಹ ದೀನಸ್ಥಿತಿ, ಇಂತಹ ಒಂದು ಶರೀರ ದೊರೆಯೇ ಹೇಗೆ ಉಂಟಾಯಿತು? ಯಾಕೆ ಹೀಗಾದಿರಿ? ನಿಮಗೇನಾಯಿತು? ನನ್ನ ಕಾರಣ ಆ ಶನಿಯ ಪ್ರಭಾವದಿಂದ ಅವನು ನನ್ನನ್ನು ಪೀಡಿಸಿ ಈ ರೀತಿ ಆಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಕಾರ್ಕೋಟಕ್ಕೆ ಕಚ್ಚಿದ ದೆಸೆಯಿಂದ ಈ ರೂಪ ನನಗೆ ಬಂದಿದೆ. ಆದ್ದರಿಂದ ನಾನು ಹೀಗೇ ಇರುವುದು. ಶನಿಯ ಪ್ರಭಾವದಿಂದ ಹೀಗಾಗಿದ್ದೀರಿ. ಶನಿ ವಿಮೋಚನೆ ಮಾಡುವಂತಹ ಮಂತ್ರ ನನ್ನಲ್ಲಿದೆ, ಉಪದೇಶಿದ್ದೇನೆ. ನಾನು ಶನಿ, ನನ್ನ ಸಂಗಡ ಚಕ್ರವರ್ತಿ, ಯಾಕೆ ಬೀಳಿಸಿದೆ? ಮೂರ್ತಿಗಳ ಅಪ್ಪಣೆ. ಹೌದಾ? ಎಷ್ಟು ವರ್ಷ ಬೀಳಿಸ್ತೀಯ ನೀನು? 30 ವರ್ಷಗಳ. ಹೌದಾ? ಅದರಿಂದ ಸೂರ್ಯವನ್ನು ಅಳಿಸಿ ಹಾಕು. 3 ವರ್ಷ. ಇನ್ನು ಲೋಕದ ಜನರನ್ನು 3 ವರ್ಷ ಮಾತ್ರ ಬೀಳಿಸಬೇಕು. ರಾಜಕಾರಣದಲ್ಲಿ ಸಮಯಕ್ಕೆ
ಆಟ ಮುಗಿಯುದು ಯಾವಾಗ? ಇಷ್ಟಕ್ಕೆ ಮುಗಿಲಿಲ್ಲ ಆಟ. ಮತ್ತೆ ಇನ್ನು ಅಲ್ಲಿ ಹೋಗಿ ಕೆಲಸ ಉಂಟು. ಸಮಯದ ಅಭಾವ ಇದೆ. ಹೌದು, ದಮಯಂತಿ ಕೊನೆಯ ಸ್ವಯಂವರ ಅಂತ ಉಂಟಲ್ವಾ? ಹೇಗೆ? ದಮಯಂತಿ ಕೊನೆಯ ಸ್ವಯಂವರ ಅಂತ ಉಂಟಲ್ವಾ? ಅದಕ್ಕೆ ಅವಳಿಗೆ ಒಪ್ಪಿಗೆ ಉಂಟಾ ಇಲ್ವೋ, ಮನಸ್ಸು ಉಂಟಾ ಇಲ್ವೋ ಅಂತ ಪರೀಕ್ಷೆ ಮಾಡ್ಬೇಕಲ್ಲ. ಅಲ್ಲಿಯವರೆಗೆ ಈ ವಿಷಯ ಬೇಕು. ನಿಮ್ಮ ಆಟದಲ್ಲಿ ಮುಗಿಯುವವರೆಗೆ ನಾನೇ ಆಟಲಿದ್ದು. ನೀವು ಮುಂದೆ ಸುಂದರ ಪುರುಷನನ್ನು ಪಡಲಿಕ್ಕೆ ಹೇಳಿದ್ದಾರೆ. ಹೌದಾ? ಮದುವೆಯಾಗುವುದಕ್ಕೆ ಬಂದಂತಹ ಮದುಮಗ ನೀವೇಯಾ? ನಿಮ್ಮಲ್ಲೇ ನಾನು ಮಾತ್ರ. ಸ್ವಾಮಿ, ಮದುವೆ ಆಗುವುದಕ್ಕೆ ಬಂದಿದ್ದೀರಿ, ಮುಖ ತಿರುಗಿಸ್ತಾ ಇದ್ದೀರಿ. ಓ ಧೀರ, ನೀವೇ? ಮತ್ತೊಬ್ಬರನ್ನು ಗೆದ್ದು ನಿಮಗೆ ಧೀರ ಅಂತ ಹೆಸರು ಬಂದದ್ದಲ್ಲ. ಪ್ರಜೆಗಳೆಲ್ಲರೂ ಧೀರ ಎನ್ನುವುದೇ ಕೊಂಡಾಡುತ್ತಾ ಇದ್ದಾರೆ. ಆದುದನ್ನು ಧೀರ ಎನ್ನುವುದಕ್ಕೆ ಸಂಬೋಧಿಸ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಊರು ಯಾವುದು? ನನ್ನದು ಊರು ಬಂಗಾಳ. ಈಗ ಮಾತ್ರ ಕಂಗಾಳ. ಅದು ನೋಡುವಾಗಲೇ ಗೊತ್ತಾಯ್ತು. ಹೆಸರು? ಹೆಸರು ಬಾವುಕ. ಎಂತದು? ಬಾವುಕ. ಬಾಹುಕ? ಓ ಬಾಹುಕ ಅಂತ. ಕಾಂತ? ಬಾಹು? ಬಾಹುಕ ಅಂತ. ಆ ಬಾಹುಕ ಅಂತ ಅಂತ ಇರ್ಲಿ. ಸ್ವಾಮಿ, ಮದುವೆಯಾಗಿದ? ಆಗಿದೆ. ಹೆಂಡತಿ? ಹೆಂಡತಿ ಇದ್ದಾಳ? ಅಲ್ಲ, ಈಗ ಹೋಗಿದ್ದಾರೆ. ಅಂದ್ರೆ ಅಂದ್ರೆ ಬಿಟ್ಟು ಹೋಗಿದ್ದಾರೆ. ಅವಳೇ ಬಿಟ್ಟದ ನೀವು ಬಿಟ್ಟು ಹೋದದ್ದ? ನನ್ನನ್ನು ಅವಳು ಬಿಟ್ಟದ್ದು, ಅವಳನ್ನು ನಾನು ಬಿಟ್ಟದ್ದು. ಇಲ್ಲಿ ಒಟ್ಟು ಬಿಟ್ಟಿದ್ದೇವೆ. ಒಟ್ಟು ಸಮಸ್ಯೆ. ಮಕ್ಕಳಿದ್ದಾರ? ಇದ್ದಾರೆ. ಎಷ್ಟು? ಇಬ್ಬರು. ಗಂಡ ಹೆಣ್ಣ? ಒಂದು ನಾನು, ಒಂದು ಎಂಟು ಸ್ವಾಮಿ ಹಾಗೆ? ಒಂದು ಗಂಡು, ಒಂದು ಹೆಣ್ಣು. ಹಾಗೆ ಹಾಗಿದ್ರೆ ಮದುವೆ ಆಗೋದಕ್ಕೆ ನೀವು ಬಂದವರು. ಸ್ವಾಮಿ, ಈ ರೂಪ ಮೊದಲೇ ಹುಟ್ಟುವಾಗಲೇ ಇತ್ತ, ಆಮೇಲೆ ಪಡ್ಕೊಂಡದ್ದ? ಇದು ನನ್ನ ತಿರುಗಾಟದ ಸಂಪರ್ಕ. ಒಳ್ಳೆ ಲಾಭ. ಇಲ್ಲಿ ಸ್ವಾಮಿ, ನಿಮ್ಮ ಸಮಸ್ಯೆ ಹಾಗೆ. ನಾನು ಕೂಡ ಇದರ ಮದುಮಗಳು. ನಾನು ಮದುವೆ ಆಗಲಿ, ನಾನು ಕೂಡ. ಆದ್ರೆ ಒಂದು, ನನ್ನ ಗಂಡ ನನ್ನ ಬಿಟ್ಟು ಹೋದದ್ದು. ಗಂಡನಿಗೆಲ್ಲಾದ್ರೂ ಬೈದ್ರೆ ಜಾಗೃತ ನೀವು. ಹಾಗೆಲ್ಲ ಬಿಟ್ಟು ಹೋಗುದು ಸರಿಯಾ? ಇಲ್ಲಿ ಮಕ್ಕಳು ಎರಡು, ಒಂದು ಗಂಡು ಒಂದು ಹೆಣ್ಣು. ನನಗೆ ಯಾವುದು ಸಾಮ್ಯತೆ ಉಂಟು. ಹೌದು, ಆದ್ರೆ ಒಂದು ವಿಚಾರ, ಅದೆಷ್ಟೋ ರಾಜರು ಬಂದಿದ್ರು. ಅವನ್ನೆಲ್ಲ ಕಂಡಾಗ ಕೆಲವರು ಅಣ್ಣ ಅಂತ ಭಾವನೆ, ಮತ್ತು ಕೆಲವರು ತಮ್ಮ ಎಂಬ ಭಾವನೆ. ಆದ್ರೆ ನಿಮ್ಮನ್ನು ನೋಡಿದಾಗ ಒಂದು ತರ ಮೋಹ. ಮದುವೆ ಆಗ್ತೀರ ತಾವು?
ಇದ್ದೇನೆ. ಇಷ್ಟು ಮಾತ್ರವಲ್ಲ, ಈಗ ನಾನು ವೃದ್ಧನಾಗಿದ್ದೇನೆ. ಅದಕ್ಕೆ ಇನ್ನು ಸಣ್ಣ ಪ್ರಾಯದ ತರುಣಿ. ಆದ್ದರಿಂದ ನಿನ್ನ ಮಗನ ಕೇಳಿಗೆ ನಾನು ಒದಗಿ ಬರಲಾರೆ. ಬೇರೆಲ್ಲ ಅರಸರಿದ್ದಾರಲ್ಲ, ಅವರಲ್ಲಿ ಯಾರನ್ನಾದ್ರೂ ಯಾಕೆ ಸ್ವಾಮಿ ಸುಳ್ಳು ಮಾತನಾಡ್ತಾ ಇದ್ದೀರಿ? ಯಾಕೆ? ಸತ್ಯವಾಗಿ ಹೇಳಿ, ನೀವು ಯಾರು ನಾವು ಕೇಳಿದ್ರೆ ಯಾಕೆ ಸುಳ್ಳು ನಾನು ಭಾವುಕ. ಹೇಳುದೇ ಇಲ್ವಾ? ಹೇಳುದೇ ಇಲ್ವಾ? ಮೂರು ಮಾತು ಇಲ್ಲ. ಹಾಗಿದ್ರೆ ಹೋಗಿ ಹೋಗಿ ನನ್ನಲ್ಲಿ ನೀವು ಸುಳ್ಳು ಮಾತನಾಡುತ್ತಾ ಇದ್ದೀರಿ. ನೀವು ಯಾರು ಎಂದು ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೀರಿ. ಯಾಕೆ ಗೊತ್ತುಂಟು ಸ್ವಾಮಿ, ನೀವೇನು ಸುಳ್ಳ ಮಾತನಾಡಬಹುದು, ಆದ್ರೆ ಚಕ್ರವರ್ತಿಯೊಬ್ಬ ಬರುವಂತಹ ಸಂದರ್ಭದಲ್ಲಿ ಅವನ ಊರಲ್ಲಿ ಆಗುವಂತ ಅನುಭವಗಳು ಏನೆಲ್ಲ ಆಗುತ್ತದೋ ಅಲ್ಲ, ಶುಭ ಶಕುನಗಳು ಏನೆಲ್ಲ ಕಾಣ್ತದೋ ಎಲ್ಲವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವಳು ನಾನಾಗಿದ್ದೇನೆ. ಜೊತೆಯಲ್ಲಿ ಒಂದು ಮಾತು ಸ್ವಾಮಿ, ನಮ್ಮ ಗಂಟೆ ತಾನಾಗಿ ಬಾರಿಸ್ತಾ ಇದ್ದಂತೆ ವೇದಘೋಷಗಳು ವಾದ್ಯಗಳು ಮೊಳಗುತ್ತಾ ಇದ್ದಂತೆ ಮತ್ತೊಬ್ಬರು ಓದಲಿಲ್ಲ ಸ್ವಾಮಿ, ಆದ್ರೆ ಕಿವಿಗಳೇ ಅಪ್ಪಳಿಸ್ತಾ ಇತ್ತು. ಹೆಚ್ಚೇಕೆ ನಮ್ಮ ಆನೆಗಳು ಗೀಳಿಡ್ತಾ ಉಂಟಂತೆ, ಕುದುರೆಗಳು ಕೇಳಿಡ್ತಾ ಇದ್ದಂತೆ. ಸ್ವಾಮಿ, ಮತ್ತೊಂದು ವಿಚಾರ, ನೀವು ಬರುವಂತಹ ವೇಳೆಯಲ್ಲಿ ಅಂತಃಪುರದ ಮಹಾಭಾಗಿ ತನ್ನಿಂದ ತಾನಾಗಿ ತೆರೆಯಿತಂತೆ. ಆವಾಗ ಅರ್ಥ ಮಾಡಿಕೊಂಡೆ, ಬಂದವರು ಎನ್ನ ಅರಸ ಎನ್ನುವುದಾಗಿ. ಬಿಡುವ, ಎಲ್ಲರಿಗೂ ಬಿಡಾರದ ವ್ಯವಸ್ಥೆ ನಾವು ಮಾಡಿದ್ದೇವೆ, ಆದ್ರೆ ನಿಮಗೆ ಮಾತ್ರ ಬೇರೆಯೇ ಕೊಟ್ಟದ್ದು. ಆವಾಗ ಅಲ್ಲಿಗೆ ನಾನು ಬೆಂಕಿ ಮತ್ತು ನೀರನ್ನು ಯಾವ ಕಾರಣಕ್ಕೂ ಕೊಡ್ಲೇ ಇಲ್ಲ, ವ್ಯವಸ್ಥೆ ಮಾಡಲೇ ಇಲ್ಲ. ಉಳಿದವರಿಗೆ ಮಾಡಿದ್ದೇವೆ, ಆದ್ರೂ ಕೂಡ ಮೊದಲ ಬಾರಿಗೆ ಅವರಿಂದ ಮೊದಲು ಊಟವನ್ನು ಮುಗಿಸಿ ಬಂದವರು ನೀವಂತೆ. ತಿಳಿದ ಸ್ವಾಮಿ ಆಡಿದ ಮಾತನ್ನು. ಆಮೇಲೆ ಮಿತ್ರೆಯಾದ ಸುಮತಿಯ ಜೊತೆಯಲ್ಲಿ ನನ್ನ ಮಕ್ಕಳಿಬ್ಬರನ್ನು ಕಳುಹಿಸಿಕೊಟ್ಟೆ. ಆ ಮಕ್ಕಳನ್ನು ಕಂಡಾಗ ದೂರದಿಂದಲೇ ಬರಮಾಡಿಕೊಂಡು ಸೆಳೆದು ಅಪ್ಪಿಕೊಂಡ್ರು ಮುತ್ತ ನಿಕ್ಕಿದಿರಂತೆ, ಧಾರಾಕಾರವಾಗಿ ಕಣ್ಣೀರು ನೆತ್ತಿ ಮೇಲೆ ಸುರಿಸಿದಿರಂತೆ. ಸ್ವಾಮಿ, ಮತ್ತೊಬ್ಬರ ಮಕ್ಕಳು ಅದನ್ನು ಮುತ್ತನ್ನು ಯಾಕೆ ಕೊಡ್ಬೇಕಿತ್ತು, ಕಣ್ಣೀರು ಯಾಕೆ ಸುರಿಸಬೇಕಿತ್ತು? ಹಾಗಿದ್ರೆ ನೀವು ಯಾರಿಗೂ ನಾನು ಅರ್ಥ ಮಾಡಿಕೊಂಡಿದ್ದೆ. ಕೈ ಮುಗಿದು ಬೇಡಿಕೊಡ್ತಾ ಇದ್ದೇನೆ, ಎಂತಹ ಪರೀಕ್ಷೆ ಸ್ವಾಮಿ. ಕಲ್ಲು ಮನಸ್ಸನ್ನು ಮಾಡಿಕೊಂಡು ಈ ರೀತಿಯ ಹಠವನ್ನು ಮಾಡಿಕೊಂಡು ಮತ್ತೊಬ್ಬರ ಮನಸ್ಸನ್ನು ನೋವಿಸಬಾರದು ಸ್ವಾಮಿ. ಕೈ ಮುಗಿದು ಬೇಡಿಕೊಡ್ತಾ ಇದ್ದೇನೆ. ಈವಾಗಲಾದ್ರೂ ಹೇಳಿ, ನಳ ಚಕ್ರವರ್ತಿ ನೀವೇ ಅಲ್ಲಿ ಹೇಳುದೇ ಇಲ್ವಾ? ಮೂರು ಮಾತಿಗೂ ಸ್ವಾಮಿ ಹೇಳದಿದ್ರೆ ಬೇಡ. ಹೆಣ್ಣಾದವಳಿಗೆ ಭಗವಂತ ನೀಳವಾದ ಕೇಶರಾಶಿಯನ್ನು ಕೊಟ್ಟಿದ್ದನ್ನು ಯಾಕೆ ಗೊತ್ತುಂಟೆ? ಕೇವಲ ಶೃಂಗಾರ ಮಾಡಿಕೊಳ್ಳುವುದಕ್ಕಲ್ಲ ಸ್ವಾಮಿ. ಇದು ಸತ್ಯವನ್ನು ಹೇಳದಿದ್ರೆ ಈ ಕೇಶರಾಶಿ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದಂತ ಸಂದರ್ಭದಲ್ಲಿ ಕಾರ್ಕೋಟಕ ನನ್ನನ್ನು ಕಚ್ಚಿದ. ಆ ಕಾರಣದಿಂದ ನಾನು ಈ ರೀತಿ ಆಗಿದ್ದೇನೆ. ಸ್ವಾಮಿ, ಮಹಿಮಾರ್ಜನೆ ಎನ್ನುವುದಿಲ್ವೇ? ಹಾಗಿದ್ರೆ ಇದು ಯಾವ ರೀತಿ ನಿಮ್ಮ ಆರೋಪವನ್ನು ಕಾರಣಕ್ಕೆ ಮಂತ್ರದಿಂದ ದೊಡ್ಡ ಬಿಟ್ಟು ಹೋದೆ ಎಂಬಂತ ಬೇಸರವೇ
ಸ್ವಾಮಿ ಕೊನೆಗಾದ್ರೂ ಸಿಕ್ಕಿದ್ದೀರಲ್ಲ ನೀವು ನಿಜ. ಇನ್ನು ಅಳಬೇಡ. ನಾನು ಬಂದಾಗಿದೆ. ಇರುವ ಮುಂದೆ ಬಂದಿದ್ದೀರಿ, ಸಂತೋಷವಾಗಿದೆ. ಆದರೆ ಉಂಟಾಗಬೇಕಾದಂತಹ ಕಾರ್ಯ ಉಂಟು. ನನ್ನ ತಮ್ಮ ಹುಟ್ಟಾಡಿನಿಂದ ಬೀಗುತ್ತಾ ಇದ್ದಾನೆ. ನಿಜ. ವಿಷದವನ್ನು ಆಕ್ರಮಿಸಿದ್ದಾನಲ್ಲ, ಅನ್ನು ಮಾಡಿದ ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು. ನಿಜ. ಹಾಗಾಗಿ ನಾವು ನೇರವಾಗಿ ನಿಷೇಧಕ್ಕೆ ಹೋಗಿ ಹಾ. ಆದರೆ ಮಕ್ಕಳು ಬೇಡವೆ. ಓ ಮಕ್ಕಳೇ, ಎಲ್ಲಿದ್ದೀರಿ? ಹೀಗೆ ಬನ್ನಿ. ಅಪ್ಪ. ಬನ್ನಿ, ಎಲ್ಲವರ ನಿಷೇಧಕ್ಕೆ ಹೋಗಿ. ಸೈನ್ಯ ಸಮಾತವಾಗಿರುವಂತವರು ಮೊದಲಾಗಿ ಜೂಜಾಡಿ ಆತನನ್ನು ಸೋಲಿಸಿದ್ರು. ಅವನ ಹೆಣಗುಳಿ ಕಟ್ಟಿ ಬಿಗಿದು ಎಂದು ಬಾರಿಸಿದ್ದ ಅಣ್ಣ ಅಂತ ಒಪ್ಪಿಕೊಂಡಿದ್ದ. ಈ ದೇಶವನ್ನು ಬಿಟ್ಟು ಕಟ್ಟಿದ್ದ. ಆದ್ರೆ ಇದಕ್ಕೆಲ್ಲ ಕಾರಣ ಏನು ಸ್ವಾಮಿ? ನೋಡಿದೆಯಾ, ಏನು? ಪೂರ್ವ ದಿಕ್ಕಿನಲ್ಲಿ ಸೂರ್ಯದೇವದ ಇಷ್ಟ ಇದ್ದಾನೆ. ಹಾ. ನಮ್ಮ ಧರ್ಮಗಳಿಗೆಲ್ಲ ಸಾಕ್ಷೀಭೂತರಾಗಿದ್ದಾರೆ. ಹೌದು. ಆದರೆ ಅವರ ಮಗನಾದ ಯಮಧರ್ಮರಾಯ ನಾವು ಅಳೆದ ಬಳಿಕ ನಮ್ಮ ಪಾಪ ಪುಣ್ಯ ಕರ್ಮಗಳನ್ನೆಲ್ಲ ವಿವೇಚನೆ ಮಾಡಿ ನಮಗೆ ಸ್ವರ್ಗವನ್ನು ಒದಗಿಸಿರುವುದು. ಆದರೆ ಅವನ ಇನ್ನೊಬ್ಬ ಮಗನಿದ್ದಾನಲ್ಲ ಶನಿದೇವ. ನನ್ನ ಈ ಕಷ್ಟಗಳ ಕೊಡಲಿಗಳಿಗೆಲ್ಲ ಆದರೆ ಶನಿದೇವರನ್ನು ಯಾರು ತೆಗೆದ ನಮಗೆ ಜೀವಿತದಲ್ಲಿ ಧರ್ಮದ ಜ್ಞಾನವನ್ನು ಕೊಡುವ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಕ್ಷಣಿಸ್ತಾರೆ. ಯಾವತ್ತೂ ದುಷ್ಟಕರ್ಮವನ್ನು ಮಾಡಬೇಡಿ, ಅಹಂಕಾರದಿಂದ ವ್ಯವಹರಿಸಬೇಡಿ, ಪರೋಪಕಾರಿಗಳಾಗಿ ಪುಣ್ಯ ಕರ್ಮಗಳನ್ನೇ ಮಾಡಿ ಎಂದು ಸಾರುವಂತಹ ಈ ಪುಣ್ಯ ವಿಧಾನವನ್ನು ಯಾವ ಭಕ್ತಜನರು ಯಕ್ಷಗಾನ ರೂಪದಲ್ಲಿ ಆಡ್ತಾರೋ, ಆಡಿಸ್ತಾರೋ, ನೋಡ್ತಾರೋ, ಕೇಳ್ತಾರೋ ಅಂತ ಭಕ್ತರಿಗೆ ನಾವು